ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ಸ್ವಾಗತ. ನಾವು ಈ ದಿನ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ, ವೀರ ಸೈನಿಕ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಆಗಮಿಸಿದ್ದಾರೆ ದೇಶದ ಓರ್ವ ಸೈನಿಕನಾಗಿ, ಶಿಕ್ಷಣ ತಜ್ಞರಾಗಿ, ಹಾಗೆ ಕೃಷಿ ವಿಜ್ಞಾನಿಯಾಗಿ, ಜೊತೆಗೆ ಹಲವಾರು ರಂಗಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಪುತ್ರ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ. ನಮಸ್ಕಾರ. ನಿಮ್ಮ ಜೊತೆ ಇರೋದು ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಸರ್. ನನಗೂ ಹಾಗೆ ಅನ್ನಿಸ್ತಾ ಇದೆ. ಧನ್ಯವಾದ. ಖಂಡಿತ. ಯಾಕೆಂದರೆ ಓರ್ವ ಸೈನಿಕನಾಗಿ, ರಾಜಕೀಯ ಪಕ್ಷದ ಧುರೀಣರಾಗಿ, ಶಿಕ್ಷಣ ಕ್ಷೇತ್ರದ ಸಾಧಕರಾಗಿ, ಓದಿದ್ದು ಅಗ್ರಿಕಲ್ಚರ್ ಆ ಒಂದು ವಿಷಯದಲ್ಲಿ ಅಲ್ಲೂ ಕೂಡ ತನ್ನದಾದಂಥ ಛಾಪನ್ನು ಮೂಡಿಸಿ, ಜೊತೆಗೆ ಇವತ್ತಿನ ಯುವ ಪೀಳಿಗೆಗೆ ಏನು ಬೇಕೋ ಅದನ್ನು ಹೀಗೆ ಮಾಡ್ಬೋದು ಅನ್ನುವಂಥ ದೊಡ್ಡ ಕನಸನ್ನು ಹೊತ್ಕೊಂಡವರು ತಾವು ಸರ್. ಉಡುಪಿ ಜಿಲ್ಲೆಯ ಕಾರ್ಕಳದ ಕೆರವಾಶಿಯಲ್ಲಿ ಜನಿಸಿದ್ರಿ. ಆಮೇಲೆ ಒಂದು ಪ್ರಯಾಣವನ್ನು ಆರಂಭಿಸಿಬಿಟ್ರಿ. ಕೆಲವರಿಗೆ ಊಹೆಗೂ ನಿಲುಕದ ರೀತಿಯಲ್ಲಿ ಗಣೇಶ್ ಸರ್ ಅವರು ಎಲ್ಲೋ ಹೋಗಿ ಎಲ್ಲೋ ಬಂದರು, ಎಲ್ಲೋ ಮುಟ್ಟಿದ್ರು. ಇವತ್ತಿಗೆ ಹೆಮ್ಮೆ ಪಡ್ಬೋದು ಸರ್ ಜನ. ಯಾವಾಗ ಸಾಧನೆಯನ್ನು ಮಾಡಿದಾಗ ಎಲ್ಲರೂ ಹೆಮ್ಮೆ ಪಡ್ತಾರೆ, ಅವ್ರು ನಮ್ಮವ್ರು. ನಾನೀಗ ಹೇಳ್ಬೋದು ಉಡುಪಿ ಜಿಲ್ಲೆಯವರು ಗಣೇಶ್ ಕಾರ್ನಿಕ್ ಸರ್. ಆದರೆ ಆ ಪ್ರಯಾಣ ಹೇಗಿತ್ತು ಸರ್? ಪ್ರಾರಂಭದಲ್ಲಿ ಸ್ಪಂದನ ಟಿ ವಿಯ ಮೂಲಕ ನಮ್ಮ ದೇಶದ ಎಲ್ಲ ಜನರಿಗೆ ಈ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತಮ್ಮ ವಾಹಿನಿಯ ಮೂಲಕ ಏನು ದೇಶಭಕ್ತಿ, ರಾಷ್ಟ್ರಪ್ರೇಮ ಇದನ್ನು ಉದ್ದೀಪನಗೊಳಿಸಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು ಮತ್ತು ಎಲ್ರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಲೈಫ್ ಇಸ್ ಎ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಟೇಕ್ಸ್ ಯು ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಅಂತ. ಹುಟ್ಟಿದ್ದು ತಾವು ಹೇಳಿದ ಹಾಗೆಯೇ ಉಡುಪಿ ಜಿಲ್ಲೆ. ಈಗ ಉಡುಪಿ ಜಿಲ್ಲೆ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು. ಕಾರ್ಕಳ ತಾಲೂಕಿನ ಒಂದು ಸಣ್ಣ ಗ್ರಾಮದಲ್ಲಿ, ದೊಡ್ಡ ಕುಟುಂಬ. ನಾವು 10 ಮಕ್ಕಳು ನಮ್ಮ ತಂದೆ ತಾಯಂದಿರಿಗೆ. ಅವರು ತಂದೆ ಓದಿರೋದು 6ನೇ ಕ್ಲಾಸು, ತಾಯಿ ಓದಿರೋದು 4ನೇ ಕ್ಲಾಸು. ಪ್ರಾಯಶಃ ಈ ಬ್ಯೂಟಿಫುಲ್ ಜರ್ನಿ ಅಂತ ತಾವೇನು ಸುಂದರವಾದ ಪ್ರಯಾಣ ಅಂತ ಹೇಳಿದ್ರಿ, ನೀವು ನೆನಪು ಮಾಡಿಕೊಟ್ರಿ ನನಗೆ. ನಾನು ಮೊದಲನೇದಾಗಿ ನನ್ನ ಹೆತ್ತವರಿಗೆ ನಾನು ಧನ್ಯವಾದ ಹೇಳಬೇಕು. ಅಕಸ್ಮಾತ್ ಅವರು ಕೆರವಾಶೆ ಸಣ್ಣ ಕುಗ್ರಾಮ, ಶಾಲಾ ಕಾಲೇಜಿನ ವ್ಯವಸ್ಥೆ ಇಲ್ಲ, ಸಾಕು 10 ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹಳ್ಳಿಯಲ್ಲಿ ಇಟ್ಬಿಟ್ಟಿದ್ರೆ ನಾವು ಖಂಡಿತ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗ್ತಿರಲಿಲ್ಲ. ಎರಡನೇದು, ನಾನು ತುಂಬ ಶ್ರದ್ಧೆಯಿಂದ ನೆನಪು ಮಾಡಿಕೊಳ್ಳುವಂಥದ್ದು ಡಾಕ್ಟರ್ ಟಿ ಎಮ್ ಎ ಪೈ ಅವರನ್ನು. ಮಣಿಪಾಲ್ ಅಕಾಡೆಮಿಯ ಮೂಲಕ ಕಾರ್ಕಳದಲ್ಲಿ ಕಾಲೇಜ್ ಮಾಡದೇ ಇದ್ದಿದ್ರೆ ನಾವು 10 ಜನ ಖಂಡಿತವಾಗಿ ಶಿಕ್ಷಣ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಅವ್ರನ್ನ ತುಂಬ ಶ್ರದ್ಧೆಯಿಂದ, ಗೌರವದಿಂದ ನೆನಪು ಮಾಡ್ಕೊಳ್ತೀನಿ. ಮೂರನೆಯ ಸಂಗತಿ, ನನಗನ್ನಿಸ್ತದೆ ಪ್ರಾರಂಭದ ದಿನಗಳಲ್ಲಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗ್ತಾ ಇದ್ದೆ ಸ್ವಯಂ ಸೇವಕನಾಗಿ. ಅಲ್ಲಿಯ ಚಟುವಟಿಕೆಗಳು, ಅಲ್ಲಿ ದೇಶಭಕ್ತಿಯ ಕಥೆಗಳು, ಅಲ್ಲಿಯ ಒಡನಾಟ, ಇದೆಲ್ಲವೂ ಕೂಡ ಎಲ್ಲೋ ಪ್ರಾರಂಭದಿಂದಲೇ ನನ್ನ ಜೀವನದಲ್ಲಿ ದೇಶಕ್ಕಾಗಿ ಬದುಕುವುದು, ಈ ರೀತಿಯ ಭಾವನೆಗಳನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ ಗಣೇಶ್ ಕಾರ್ನಿಕ್ ಅವರ ಜೊತೆಯಲ್ಲಿ ಕ್ಯಾಪ್ಟನ್ ಅಂತ ಸೇರೋದಕ್ಕೆ ಅದೊಂದು ಮುಖ್ಯ ಕಾರಣ. ಖಂಡಿತವಾಗಿ. ಅದ್ರ ಜೊತೆಗೆ ನನಗಿಂತ ನನ್ನ ಅಣ್ಣ ಒಂದು 10-12 ವರ್ಷ ದೊಡ್ಡವರು. ನಾನು ಪ್ರಾರಂಭದ ಶಾಲಾ ದಿನಗಳಲ್ಲಿ ನನ್ನ ಅಣ್ಣ ಆಗಲೇ ಸೇನೆಗೆ ಸೇರಿ ಆಗಿತ್ತು 1969ನಲ್ಲಿ. ಅದಾದಮೇಲೆ 71ನಲ್ಲಿ ಯುದ್ಧ ಆಯಿತು. ಸೊ ಯುದ್ಧದ ಕಥೆಗಳು, ಅಣ್ಣನ ಯೂನಿಫಾರ್ಮು, ಅಣ್ಣನ ಕೆಲವು ಫೋಟೋಗಳು, ತರಬೇತಿದ್ದು ಎಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಮನಸ್ಸಿನಲ್ಲಿ ಭಾವನೆ ಬರ್ತಿತ್ತು. ಮತ್ತು ನಾನು NCCಗೆ ಸೇರಿಕೊಂಡಿದ್ದೆ, ಜೂನಿಯರ್ ಕಾಲೇಜ್ ಮತ್ತು ಡಿಗ್ರಿ ಕಾಲೇಜಿಗೆ ಓದಿದಾಗ. ಅಲ್ಲಿ ಸೇನೆಯ ಅಧಿಕಾರಿಗಳು ಮತ್ತು ನಮ್ಮ ಆಕ್ಸಿಲರಿ ನರ್ಸಿಂಗ್ ಇದು NCC ಸ್ಟಾಫ್ ಅವ್ರನ್ನೆಲ್ಲ ಪರಿಚಯ ಆದಾಗ ಎಲ್ಲೋ ಒಂದು ಕಡೆ ಸೇನೆಗೆ ಸೇರಬೇಕು ಹೇಳುವಂಥ ಭಾವನೆ ಇತ್ತು. ನಾನು ಬೇರೆ ಪರೀಕ್ಷೆಗಳನ್ನು ಬರೆದಿದ್ದೆ, ಆದರೆ ಸೇನೆಗೆ ಮೊದಲನೇ ಅವಕಾಶ ಸಿಕ್ತು. ಆ ಸಣ್ಣ ಅವಧಿಯ ಸೇನೆಯ ಸೇವೆ ಜೀವನದಲ್ಲಿ ಒಂದು ಅದ್ಭುತವಾದ, ಎಂದಿಗೂ ಮರೆಯಲಾಗದ ಅನುಭವ ಅದು. ನಾನು ಅಂದ್ಕೊಳ್ತೀನಿ, ಮೊದಲನೇ ಬಾರಿಗೆ ಸೇನೆಗೆ ಸೇರಿದಾಗ ಇಡೀ ರಾಷ್ಟ್ರದ ಪರಿಚಯ ಆಯಿತು. ದೇಶದ ಎಲ್ಲ ಭಾಗಗಳಿಂದ ಬಂದ ಸೈನಿಕರ ಮನಸ್ಥಿತಿ, ಅವರ ಮನೋಭಾವ, ಅವರ ಇನ್ಸ್ಪಿರೇಷನಲ್ ವ್ಯಕ್ತಿತ್ವ ಇದರ ಪರಿಚಯ ಆಯಿತು. ಜಾತಿ, ಮತ, ಭಾಷೆ, ಅವರು ಇವರು 100 ಸಂಗತಿಗಳಲ್ಲಿ ನಾವು ಒಡೆದು ಹೋಗಿದ್ದೀವಿ. ಆದರೆ ಭಾರತೀಯನಾಗಿ ಹೇಗೆ ಆಲೋಚನೆ ಮಾಡಬೇಕು, ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ಕಣ್ಣ ಮುಂದೆ ಹೇಗಿರಬೇಕು ಹೇಳೋದನ್ನು ಸೇನೆ ಹೇಳಿಕೊಡ್ತು. ಮತ್ತು ಸ್ವಲ್ಪ ಶಿಸ್ತು, ದೇಶಕ್ಕಾಗಿ ಬದುಕುವುದು, ಈ ಎಲ್ಲ ಸಂಗತಿಗಳನ್ನು. ಹಾಗಾಗಿ ನೀವು ಹೇಳಿದ್ರಿ ಪ್ರಯಾಣ ಸುಂದರವಾಗಿತ್ತು ಹೇಳಿದರೆ, ಖಂಡಿತವಾಗಿ ಎಲ್ಲ ಸಂಗತಿಗಳ ಕೊಡುಗೆ ಇದೆ.
ಸೇನೆ ದೇಶದ ಅತ್ಯಂತ ಕಡಿದಾದ ಪರ್ವತಮಯ ಪ್ರದೇಶಗಳನ್ನು, ನಾವೆಲ್ಲ ಥಾರ್ ಡೆಸರ್ಟ್ ಅಂತ ಹೇಳ್ತೀವಿ, ಮರುಭೂಮಿಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು, ಜಮ್ಮು ಕಾಶ್ಮೀರದ ಭಾಗವನ್ನು ನೋಡುವಂಥ ಅವಕಾಶವನ್ನು, ಹೋದ ವರ್ಷ ನಡೆದಿರುವಂಥ ಏನು ಡೋಕ್ಲಾಮ್ ಬಿಕ್ಕಟ್ಟು, ಆ ಡೋಕ್ಲಾಮ್ ಪ್ರದೇಶದಲ್ಲಿ ಕೆಲಸ ಮಾಡುವಂಥ ಅದ್ಭುತವಾದ ಅವಕಾಶವನ್ನು ಕಲಿಸ್ತು. ಸೊ ಲೈಫ್ ಹ್ಯಾಸ್ ಟೇಕನ್ ಮೀ ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್. ಅದಾದಮೇಲೆ ನಾನು ತಿರುಗಿ ಬಂದ ಮೇಲೆ ಸುಮಾರು 1 ವರ್ಷಗಳ ಕಾಲ ಊರಲ್ಲೇ ಇದ್ದೆ, ನಮ್ಮ ಹಳ್ಳಿನಲ್ಲೇ ಇದ್ದೆ. ಆವಾಗಲ್ಲಿ ಸಾಮಾಜಿಕವಾಗಿ ತೊಡಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕೋಆಪರೇಟಿವ್ ಮಿಲ್ಕ್ ಸೊಸೈಟಿ, ಒಂದು ಯೂತ್ ಕ್ಲಬ್, ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ, ಈ ಮೂಮೆಂಟ್ಗಳಲ್ಲಿ ಭಾಗವಹಿಸಲಿಕ್ಕೆ, ಅದಾದಮೇಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆ ಪ್ರಾರಂಭ ಮಾಡೋದಕ್ಕೆ, ಮತ್ತು ಈ ನಡುವೆ ನಿಟ್ಟೆ ವಿದ್ಯಾಸಂಸ್ಥೆಯ ನಮ್ಮೆಲ್ಲರಿಗೆ ಪ್ರೇರಣೆಯವರು. ನನ್ನ ಜೀವನದಲ್ಲಿ ಬಹುಶಃ ನಡೆದ ಇನ್ನೊಂದು ಅದ್ಭುತವಾದ ಘಟನೆ ಅಂತ ಹೇಳಿದರೆ ನಿಟ್ಟೆ ವಿದ್ಯಾಸಂಸ್ಥೆ ವಿನಯ್ ಹೆಗ್ಡೆ ಸಂಪರ್ಕಕ್ಕೆ ಬಂದಿರುವಂಥದ್ದು. ಅವ್ರ ಸಂಸ್ಥೆಗೆ ಸೇರಿಕೊಳ್ಳುವಂಥ ಅವಕಾಶ ಕಲ್ಪಿಸಿಕೊಟ್ರು. ಪ್ರಾರಂಭದಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ, ಲ್ಯಾಮಿನಾ ಗ್ರೂಪ್ ಆಫ್ ಇಂಡಸ್ಟ್ರೀಸಲ್ಲಿ. ಅದಾದಮೇಲೆ ಶಿಕ್ಷಣ ಸಂಸ್ಥೆಯಲ್ಲಿ ಜೋಡಿಸ್ಕೊಂಡ್ರು. ನಾನು 92ರಿಂದ ನಿಟ್ಟೆ ವಿದ್ಯಾಸಂಸ್ಥೆಯಲ್ಲಿ ನೇರವಾಗಿ ತೊಡಗಿಸ್ಕೊಂಡೆ. ಅದು ಆ ಸಂಸ್ಥೆಯ ಏಳಿಗೆಯ ಸಮಯ. ಅದು ಹೊಸ ಕಾಲೇಜುಗಳು, ಮೆಡಿಕಲ್ ಕಾಲೇಜು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ಸ್, ಕ್ಯಾಂಪಸ್ಗಳು ಎಲ್ಲ ಅಭಿವೃದ್ಧಿಯ ಸಮಯದಲ್ಲಿ ಸಂಪೂರ್ಣ ಅವಕಾಶ ಕೊಟ್ಟರು ಕೆಲಸ ಮಾಡಲಿಕ್ಕೆ. ಅದೇ ಸಮಯದಲ್ಲಿ ಮಂಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ಅತ್ಯದ್ಭುತವಾದ ರೀತಿಯಲ್ಲಿ, ಅದು ಹಿಂದೂ ಸಮಾಜೋತ್ಸವಗಳಿರ್ಬೋದು, ತರುಣ ಸಮಾವೇಶ ಇರ್ಬೋದು, ಸಾಮರಸ್ಯ ಸಂಗಮ ಇರ್ಬೋದು, ಮತ್ತು ಇತ್ತೀಚೆಗೆ ನಮಗೆಲ್ಲರಿಗೆ ಖುಷಿ ಕೊಟ್ಟಂಥ ರಾಮ ಜನ್ಮಭೂಮಿ ಆಂದೋಲನದ ಪ್ರಾರಂಭದ ದಿನಗಳ ಚಟುವಟಿಕೆಗಳಿರ್ಬೋದು, ಇದೆಲ್ಲವೂ ಸಮಾಜೋನ್ಮುಖವಾಗಿ ತೊಡಗಿಸಿಕೊಳ್ಳಲಿಕ್ಕೆ ಸಮಾಜ ಕಲ್ಪಿಸಿದಂಥ ಒಂದು ಅದ್ಭುತವಾದ ಅವಕಾಶ. ಅದಾದಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ಗೆ ಚುನಾವಣೆಗೆ ಅವಕಾಶ ಕೊಟ್ಟರು. ಹಿರಿಯರು ಸೇರಿಕೊಂಡು ಸೆನೆಟ್ ಸಿಂಡಿಕೇಟ್ ಫೈನಾನ್ಸ್ ಕಮಿಟಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. 2006ರಲ್ಲಿ ನಡೆದ ಚುನಾವಣೆಗೆ MLC ಆಗಿ ನೈಋತ್ಯ ಶಿಕ್ಷಕರ ಕ್ಷೇತ್ರ, ಸೌತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂಯಿಂದ ಸ್ಪರ್ಧೆ ಮಾಡುವಂಥ ಅವಕಾಶ ಕೊಟ್ಟರು. ಮೊದಲನೇ ಅವಧಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಒಂದು ಕ್ಯಾಬಿನೆಟ್ ರ್ಯಾಂಕ್ ಇರುವಂಥ NRI ಫೋರಮ್ ಅಂತ ಹೇಳುವಂಥ ಒಂದು ಅನಿವಾಸಿ ಭಾರತೀಯರಿಗಾಗಿರುವಂಥ ಕರ್ನಾಟಕದ ಘಟಕ, ಅದನ್ನು ಪ್ರಾರಂಭ ಮಾಡಿ ನನ್ನನ್ನು ಪ್ರಾರಂಭದ ಅಧ್ಯಕ್ಷನಾಗಿ ನೇಮಿಸಿದ್ರು. ಎರಡನೇ ಅವಧಿಯಲ್ಲಿ ಮತ್ತೆ ವಿರೋಧ ಪಕ್ಷದ ಸಚೇತಕನಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು. ಈಗ ಇತ್ತೀಚೆಗಷ್ಟೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ವಕ್ತಾರನನ್ನಾಗಿ ಪಕ್ಷ ನೇಮಿಸಿದೆ. ನನಗೆ ಗೊತ್ತಿಲ್ಲ, ಇದೆಲ್ಲ ಹಿರಿಯರ ಪುಣ್ಯ ಅಂತ ಅಂದ್ಕೊಳ್ತೀನಿ, ಅವರು ಕೊಟ್ಟಿರುವಂಥ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ. ಬಟ್ ಐ ಹ್ಯಾವ್ ಎಂಜಾಯ್ಡ್ ದಿಸ್ ಜರ್ನಿ. ಬಹುಶಃ ನೀವು ಪ್ರತಿಯೊಂದು ಘಟ್ಟದಲ್ಲಿ ನೋಡಿದ್ರೆ ಸರ್, ನಿಮಗೆ ಹೇಳ್ತಾ ಹೋದ ಹಾಗೆ ಎಲ್ಲವೂ ಕೂಡ ಒಂದೊಂದು ವಿಭಾಗನೇ ಬೇರೆ 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 ಇದೆ. ರಾಜಕೀಯ ಅಂತ ನಾವು ಒಂದರೊಳಗೆ ಎಲ್ಲವನ್ನು ಸೇರಿಸಿದ್ರು, ಆ ರಾಜಕೀಯದ ಒಳಗಿರುವಂಥ ಅನೇಕ ವಿಭಾಗಗಳನ್ನು ತಾವು ಸಂದರ್ಶಿಸಿದ್ದೀರಿ. ಈಗ ಬಹುಶಃ ಆ ಸೇನೆಯಲ್ಲಿನ ಶಿಸ್ತು ನಿಮ್ಮನ್ನು ಎಲ್ಲ ಕಡೆಗೂ ನಿಮ್ಮೊಂದು ದಿಟ್ಟತೆ ಮತ್ತು ಅಲ್ಲಿ ಏನು ಹೇಳ್ತಾರೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಕ್ಕೆ ನಿಮ್ಗೆ ಸಹಕಾರ ಆಯಿತು. ನಾನು ಅಂದ್ಕೊಳ್ತೀನಿ, ನಿಮ್ಮ ಜೀವನದ ಎಲ್ಲ ಅನುಭವಗಳು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ವಿಶಾಲವಾಗಿ, ವಿಸ್ತೃತವಾಗಿ ಅಥವಾ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡುತ್ತೆ. ಆದರೆ ಒಂದು ಮಾತು ಹೇಳೋಕೆ ನೆನಪಾದ ನನಗೆ, ಗಣೇಶ್ ಕಾರ್ಣಿಕ್ ಅಂತ ಕರೆಸ್ಕೊಂಡಿರೋದಕ್ಕೂ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹೇಳೋದಕ್ಕೂ ಸಮಾಜದಲ್ಲಿ ಸಿಗುವಂಥ ಗೌರವ ಏನಿದೆ ಅದು ತುಂಬ ಜಾಸ್ತಿ. ಅದು ನನಗೆ ಸಿಗುವ ಗೌರವ ಅಲ್ಲ, ಅದು ಸೇನೆಗೆ ಸಿಗುವಂಥ ಗೌರವ. ಈ ದೇಶದ ಜನಸಾಮಾನ್ಯರಿಗೆ ಸೇನೆ ಮೇಲೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಭಕ್ತಿ ಇದೆ, ಎಷ್ಟು ಗೌರವ ಇದೆ ಹೇಳುವಂಥದ್ದು. ಹಾಗಾಗಿ ಒಂದು ಎಚ್ಚರಿಕೆ ಗಂಟೆಯೂ ಕೂಡ, ನೀನು ಸೇನೆಯಲ್ಲಿ ಕೆಲಸ ಮಾಡಿದವನು, ನೀನು ಹೇಗಿರಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ, ಇತರರಿಗೆ ಮಾದರಿಯಾಗಿರಬೇಕು. ಅದೆಲ್ಲವೂ ಕೂಡ ಖಂಡಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇನೆಯ ಕೆಲಸ ನನ್ನ ವ್ಯಕ್ತಿತ್ವದ ಮೇಲೆ ಮತ್ತು ನನ್ನ ಎಲ್ಲ ಚಟುವಟಿಕೆಗಳ ಮೇಲೆ ನನಗೆ ಇವತ್ತಿಗೂ ನೆನಪಿದೆ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಮ್ಮ ಕೌನ್ಸಿಲ್ನ ಹಾಲ್ನ ಒಳಗೆ. ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಮ್ಮ ಚೇರ್ಮನ್ ಅವರನ್ನು ಅವರಿಗೆ ಅಭಿನಂದನೆ ಹೇಳಿ ಮತ್ತೆ ಸುತ್ತ ಕೆಳಗೆ ಬರಬೇಕು. ನಾವು ಕೆಳಗೆ ಬಂದಾಗ ಮೊದಲು ಮೀಟ್ ಆಗೋದು ವಿರೋಧ ಪಕ್ಷದ ನಾಯಕರನ್ನು. ಆಗ ಸನ್ಮಾನ್ಯ HK ಪಾಟೀಲ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಆಗ ಹೇಳಿದ ಮಾತು ಇವತ್ತು ಕಿವಿಯಲ್ಲಿದೆ. ನೋಡಿ, ಇದು ಹಿರಿಯರ ಮನೆ, ಮೇಲ್ಮನೆ, ಇದು ಇಲ್ಲಿಗೆ ಯಾರೂ ಕೂಡ ಇಲ್ಲಿವರೆಗೆ ಮಾಜಿ ಸೈನಿಕ ಅಧಿಕಾರಿಗಳು ಬಂದಿಲ್ಲ, ನೀವು ಮೊದಲನೇ ಬಾರಿಗೆ ಬಂದಿದ್ದೀರಿ. ನಿಮ್ಮ ಶಿಸ್ತು ಮತ್ತು ಸೈನಿಕರ ಸಮರ್ಪಣೆಯ ಮನೋಭಾವ ನಿಮ್ಮ ಮೂಲಕ ನಮ್ಮೆಲ್ಲರಿಗೆ ಮಾದರಿಯಾಗಲಿ ಅಂತ ಹೇಳಿ ಅದ್ಭುತವಾದಂಥ ಮಾತುಗಳು, ಅದ್ಭುತವಾದ ಮಾತು ಹೇಳಿದ್ದು. ನಾನು ಯಾವತ್ತೂ ಅವ್ರಿಗೆ ಸಿಕ್ಕಿದಾಗ ಹೇಳ್ತೀನಿ ಈ ಮಾತನ್ನು.
ಅದೇ ರೀತಿ ಅಂದ್ರೆ ಯಾವ ರೀತಿ ನಿರೀಕ್ಷೆಯನ್ನ ಜನ ಇಟ್ಕೊಳ್ತಾರೆ ಒಬ್ಬರು ಸೈನಿಕರ ಮೇಲೆ? ಅಂದರೆ ನನಗೆ ವ್ಯಕ್ತಿಗತವಾಗಿ ಗಣೇಶ್ ಕಾರ್ಣಿಕ್ ಹೇಳೋದಕ್ಕಿಂತ ಒಬ್ಬ ಮಾಜಿ ಸೈನಿಕ ಹೇಳಿದಾಗ ನಿಮ್ಮನ್ನು ಜನ ನೋಡುವ ರೀತಿ ದೃಷ್ಟಿಯೇ ಬೇರೆ ಆಗುತ್ತೆ. ಹೌದು. ಅದೇ ರೀತಿ ಮುಗಿಸ್ಕೊಂಡು ಮತ್ತೆ ನಮ್ಮ ಸಭಾನಾಯಕರಾಗಿದ್ದರು ಡಾಕ್ಟರ್ VS ಆಚಾರ್ ಅವರು. ಅವ್ರು ಹೇಳಿದರು, ನಂಗೆ ಬಹಳ ವರ್ಷಗಳ ಪರಿಚಯ ಅವರು. ಅವ್ರ ಮಕ್ಕಳು ನಮ್ಮ ನಿಟ್ಟೆ ವಿದ್ಯಾಸಂಸ್ಥೆಯಲ್ಲಿ ಓದುವಾಗಿಂದ ಪರಿಚಯ, ನಮಗೆಲ್ಲ ಆದರ್ಶ ಅವರು. ನೋಡಪ್ಪ, ಹೊರಗಡೆ ಹೇಗಿದ್ದು ಹೇಳೋದಕ್ಕಿಂತ ಇಲ್ಲಿ ಹೇಗಿರ್ತಿ ಹೇಳೋದು ನಿನ್ನ ಸೈನ್ಯದ ಜೀವನದ ಪ್ರತಿಬಿಂಬ ಆಗುತ್ತೆ, ಜಾಗೃತಿಯಲ್ಲಿರಬೇಕು ಅಂತ ಹೇಳಿದರು. ಇದೆಲ್ಲವೂ ಕೂಡ ಸೈನ್ಯದ ಕೊಡುಗೆ ಏನಿದ್ರು ಕೂಡ ಅಂತ ಅನ್ನಿಸ್ತದೆ ನನಗೆ. ಸರ್, ಶಾಲಾ ಜೀವನ ಸರ್, ಯಾಕೆಂದ್ರೆ ನೀವು 10 ಜನ ಮಕ್ಕಳಿಂದ ಹೇಳಿದ್ರು, ಮನೆಯಲ್ಲಿ ಹೇಗೆ ಸರ್? ನೀವು ಎಷ್ಟನೇವರು? ನೀವು ಎಷ್ಟು ಜನ? ನಾನು 7ನೇವನು. ಈಗ ನಾವು 10 ಜನರಲ್ಲಿ ನಮ್ಮ ತಾಯಿಗೆ ಒಂದು ಮಗು ತೀರ್ಕೊಂಡಿತ್ತು, ಹಾಗಾಗಿ ಅದು ಲೆಕ್ಕ ಹಾಕಿದ್ರೆ 8ನೇವನು ನಾನು. ಓದಿದ್ದೆಲ್ಲ ಕಾರ್ಕಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ, ಪೆರವಾಜ ಶಾಲೆ ಅಂತ ಹೇಳ್ತಾರೆ, ಅನಂತಶಯನ, ಅಲ್ಲೇ ಓದಿದ್ದು. ಅನಂತಶಯನ ದೇವಸ್ಥಾನದ ಜಗಲಿ ನಮ್ಮ ಶಾಲೆಯ ಕೊಠಡಿಗಳಾಗಿದ್ದು. 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸು ಜಗಲಿಯಲ್ಲಿ. 4ನೇ ಕ್ಲಾಸಿಗೆ ಒಂದು ರೂಮ್ ಇತ್ತು. 5ನೇ, 6ನೇ, 7ನೇ ಕ್ಲಾಸಿಗೆ ಈಗಿನ ಕೋರ್ಟ್ ಕಟ್ಟಡದ ಹತ್ತಿರ ಹೊಸ ಕಟ್ಟಡ ಬಂದಿತ್ತು, ಅಲ್ಲಿಗೆ ಶಿಫ್ಟ್ ಆದವು ನಾವು. ನಾನು 7ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಚುನಾವಣೆ ನಡೆದು ಶಾಲಾ ಸ್ಕೂಲ್ ಪೀಪಲ್ ಲೀಡರ್ ಹೇಳ್ತಾರಲ್ಲ, ಹಾಗೆ ಆಯ್ಕೆ ಆಗಿದ್ದೆ, ನೆನಪಿದೆ ಈಗಲೂ ಕೂಡ. ಅದಾದಮೇಲೆ ನಾನು ಕಾರ್ಕಳದ ಭುವನೇಂದ್ರ ಹೈಸ್ಕೂಲ್ ಮಾಡಿದೆ. ಹೈಸ್ಕೂಲಲ್ಲಿ ನನಗೆ ತುಂಬ ಮರೆಯಲಾದ ಒಂದು ಘಟನೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೆನಪಾಗುತ್ತೆ. ನಮಗೊಬ್ಬರು ಲೆಕ್ಕದ ಮಾಸ್ಟರ್ ಇದ್ರು, ಪಾಂಡುರಂಗರಾವ್ ಅಂತ. ಎಲ್ಲರೂ ರಾಯರೇ ಅಂತ ಕರಿತಿದ್ರು ಅವರು. ಒಂದು ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆ ಇತ್ತು, ಸ್ವಾತಂತ್ರ್ಯ ವೀರರ ಬಗ್ಗೆ ನೀವು ಮಾತಾಡಬೇಕು ಅಂತ. ರಾಯರೇ, ನಿಮ್ಮ ಹೆಸರು ಕಳಿಸಿದ್ದೀನಿ, ನೀವು ಭಾಷಣ ಮಾಡಬೇಕು ಅಂತ ಹೇಳಿದರು. ಶಾಲಾ ಅವಧಿಯಲ್ಲೆಲ್ಲ ಮಾಡ್ತಿದ್ದೆ, ಶಾಲಾ ಕಾಂಪಿಟೇಷನ್ನಲ್ಲಿ. ನಾನು ಸ್ವಲ್ಪ ಹಾಡು ಬೇರೆ ಹೇಳ್ತಾ ಇದ್ದೆ, ಹಾಗೆ ಎಲ್ರಿಗೂ ಪರಿಚಯ ಆಯಿತು. ನಾನು ಹೇಳಿದೆ, ಜಿಲ್ಲಾ ಮಟ್ಟದ ಸ್ಪರ್ಧೆ ಕಳಿಸ್ತಾ ಇದ್ದರೆ ನಾನು ಹೇಗೆ ಮಾತಾಡಲಿ ಅಂಥೇಳಿ. ಇಲ್ಲ, ಅದು ನಾನು ಹೆಸರು ಕಳಿಸಿ ಆಗಿದೆ, ನೀನು ತಯಾರು ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಆವಾಗ ವೀರ್ ಸಾವರ್ಕರ್ ಜೀವನ ಚರಿತ್ರೆ, ಆತ್ಮಾಹುತಿ ಅಂತ ಹೇಳೋದು, ನಾನು ಅದನ್ನು ತಗೊಂಡು ಕೂತ್ಕೊಂಡು ಓದಿ, ಆಮೇಲೆ ಒಂದಷ್ಟು ಪಾಯಿಂಟ್ಸ್ ಎಲ್ಲ ಮಾಡಿಕೊಂಡು, ಅದು ಬರ್ದದ ನಾನು ಟೇಬಲ್ ಮೇಲೆ ಇಟ್ಟಿದ್ದೆ ಮನೆಯಲ್ಲಿ. ಅಣ್ಣ ಓದಿದ್ದ, ನೀನು ಇದನ್ನು ಇದೇ ಥರ ಭಾಷಣ ಮಾಡಿದ್ರೆ ನಿಂಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಹೇಳಿದ್ದ. ಸೊ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಒಂದು ಸಣ್ಣ ಸ್ಟೀಲ್ನ ಪಾತ್ರೆ, ಇವತ್ತು ಇದನ್ನ ಹತ್ರ ಇದೆ ಅದು. ನನಗೆ ಅನಿಸುತ್ತೆ, ಸಂಘದ ಎಲ್ಲ ಬ್ಯಾಕ್ಗ್ರೌಂಡ್ ಒಂದು ಭಾಗ ಆದರೆ, ವೀರ್ ಸಾವರ್ಕರ್ ಅವರ ಜೀವನ ಚರಿತ್ರೆಯನ್ನು ಆ ವಯಸ್ಸಿನಲ್ಲಿ ಓದಿದಾಗ ಅದು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ, ಖಂಡಿತವಾಗಿ. ಅದಕ್ಕಾಗಿ ನಾನು ಪಾಂಡುರಂಗರಾವ್ ಅವ್ರನ್ನ ಯಾವಾಗಲೂ ನೆನಪು ಮಾಡ್ಕೋತೀನಿ. ನೀವು ಹೇಳದೇ ನಾನು ಹೋಗ್ತಿರ್ಲಿಲ್ಲ, ಓದೋದಕ್ಕೆ ಎಲ್ಲೋ ಒಂದು ದೊಡ್ಡ ಬದಲಾವಣೆ ಆಯಿತು ಅಂಥೇಳಿ. ಹೈಸ್ಕೂಲ್ ಮುಗಿಸಿದ ಮೇಲೆ ನಾನು ಕಾರ್ಕಳದ ಭುವನೇಂದ್ರ ಕಾಲೇಜಲ್ಲಿ ಫಸ್ಟ್ PUC, ಸೆಕೆಂಡ್ PUC ಓದಿದೆ. ಒಂದು ಹೆಮ್ಮೆಯ ಸಂಗತಿ ಹೇಳಿದರೆ, ಅಂದಿನ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಪ್ರೊಫೆಸರ್ ಕಿಣಿಯವರು ನಮಗೆ ಕೆಮಿಸ್ಟ್ರಿ ಕ್ಲಾಸ್ ತಗೊಳ್ತಾ ಇದ್ದರು. ನನ್ನ ಮತ್ತು ಅವರ ಮಗ 1ನೇ ಕ್ಲಾಸಿಂದ PUCವರೆಗೆ ಒಟ್ಟಿಗೆ ಓದಿತ್ತು ಅವರು. ಹಾಗಾಗಿ ಅದಕ್ಕಿಂತ ಮುಂಚೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು ಯಾವಾಗಲೂ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಆದರೆ ಯಾವಾಗ PUCಗೆ ಹೋದೆ, ಆ PUC ಮುಗಿಯೋರೆ ನಾನು ಅವ್ರ ಮನೆಗೆ ಹೋಗಿರಲಿಲ್ಲ, ಹೆದರಿಕೆ ಆಗ್ತಿತ್ತು ನಮಗೆ. ಅಷ್ಟೊಂದರೆ ಅವ್ರು ತುಂಬ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂತ ಹೇಳಿ. ನಾನು PUCಲಿರಬೇಕಾದ್ರೆ NCC ಕ್ಯಾಂಪಿನ ಸಮಾರಂಭಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ನಮಗೆ ಮುಖ್ಯ ಅತಿಥಿಗಳು. ಅವರನ್ನು ರಿಸೀವ್ ಮಾಡಿ ಎಸ್ಕಾಟ್ ಮಾಡೋದಕ್ಕೆ ಪೈಲಟ್ಸ್ ಅಂತ ಇರ್ತಾರಲ್ಲ, ನಾನು ಆ ಪೈಲಟ್ಸಲ್ಲಿ ಒಬ್ಬ NCC ಕೆಡೆಟ್ ಆಗಿ ಹೋಗಿದ್ದೆ. ಅವರನ್ನು ಅಲ್ಲಿಗೆ ಸ್ಟೇಜ್ಗೆ ಕರ್ಕೊಂಡು ಹೋಗಿ ಸೆಲ್ಯೂಟ್ ಕೊಟ್ಟು ಹೋಗುವಾಗ ಆಗ ನಂತರ ಒಂದು ಪ್ರಶ್ನೆ ಕೇಳಿದ್ರು ಅವರು, ಬರೀ NCC ಕೆಡೆಟ್ ಆಗ್ತೀಯಾ, ಮಿಲಿಟ್ರಿಗೆ ಸೇರ್ತೀಯಾ ಅಂತೇಳಿ. ಅದೊಂದು ಇಂಪ್ರಾಂಪ್ಚು ಆಗಿ ಕೇಳಿದ ಪ್ರಶ್ನೆ, ಇವತ್ತಿಗೂ ನೆನಪಿದೆ. ಸರ್, ಖಂಡಿತ ಸೇರ್ತೀನಿ ಸರ್ ಅಂತ ಹೇಳಿದ್ದೆ. ಸೇರ್ತೀನೋ ಇಲ್ಲೋ, ಸೇರ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿರಲಿಲ್ಲ, ಬಟ್ ಹೇಳಿಬಿಟ್ಟಿದ್ದೆ. ಸೊ ನಾನು ಸೇನೆಯಲ್ಲಿ ತರಬೇತಿ ಮುಗಿಸಿ ನಾನು ಅಧಿಕಾರಿಯಾಗಿ ಹೊರಗೆ ಬಂದ ಮೇಲೆ ಅವರ ಮನೆಗೆ ಹೋಗಿ ಇದನ್ನು ನೆನಪು ಮಾಡಿ ಹೇಳಿದೆ ಅವರಿಗೆ. ಆಗ ಹೇಳಿದ್ರು, ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ. ಇದೆಲ್ಲ ಸಣ್ಣ ಸಣ್ಣ ಘಟನೆಗಳು, ಬಟ್ ಎಲ್ಲೋ ಒಂದು ಕಡೆ ಕೊಟ್ಟಿದೆ. ಅದು ಒಂದು ರೀತಿಯಲ್ಲಿ ಕುಳಿತುಕೊಂಡಾಗ್ಲೋ ಅಥವಾ ಯಾವುದೋ ಒಬ್ಬಂಟಿಗನಾಗಿದ್ದಾಗ ಅದೆಲ್ಲವೂ ಕೂಡ ಸುಂದರವಾದಂಥ ಒಂದು ವಾತಾವರಣ. ಖಂಡಿತವಾಗಿ ಇನ್ನಷ್ಟು ವಿಚಾರಗಳನ್ನ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಜೊತೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಖಂಡಿತವಾಗಿಯೂ ನಮಗೆ ದೇಶದ ಒಂದು ಸೈನಿಕನ ಜೀವನವನ್ನ ಕಣ್ಣೆದುರು ಕಟ್ಟಿಕೊಡ್ತಾ ಇದ್ದಾರೆ ಗಣೇಶ್ ಸರ್ ಅವರು. ಇನ್ನಷ್ಟು ವಿಚಾರಗಳು ಒಂದು ಚಿಕ್ಕ ವಿರಾಮದ ಬಳಿಕ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ,
ವಂದೇ ಮಾತರಂ, ವಂದೇ ಮಾತರಂ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸ್ವಾತಂತ್ರ್ಯ ದಿನಾಚರಣೆ ಈ ಸಂದರ್ಭದಲ್ಲಿ ದೇಶವನ್ನು ಕಾಯುವ, ನಮಗಾಗಿ ಬದುಕನ್ನೇ ಮುಡಿಪಾಗಿಟ್ಟಂತಹ ಸೈನಿಕರ ಓರ್ವ ಪ್ರತಿನಿಧಿಯಾಗಿ ನಮಗೆ ಅದ್ಭುತವಾದಂತಹ ಒಂದು ಎಪಿಸೋಡನ್ನು ನೀಡ್ತಾ ಇದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರು. ಈಗಾಗ ನಾವು ಕೇಳ್ತಾ ಇದ್ದೀವಿ, ಅವರ ಪ್ರತಿ ಕಥೆಗಳು ಕೂಡ ನಮಗಂತೂ ಇಲ್ಲಿ ಒಂಥರ ರೋಮಾಂಚನ ಆಗ್ತಾ ಇದೆ. ಯಾಕೆಂದರೆ ಆ ಸೈನಿಕನ ಬದುಕಿನ ಮತ್ತು ಆ ಒಂದು ಸ್ಥಾನವನ್ನು ಏರಬೇಕಾದ್ರೆ ಓರ್ವ ವ್ಯಕ್ತಿಗೆ ಇರಬೇಕಾದಂಥ ಬದ್ಧತೆ ಬಗ್ಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರು ಹೇಳ್ತಾ ಇದ್ರು. ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಕೇಳೋಣ. ಸರ್ ಹೇಳಿ ಸರ್. ನಾನು PUC ಮಾಡಿದ ಮೇಲೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ನಂಗೆ ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು, ಟು ಬಿ ಫ್ರ್ಯಾಂಕ್. MIT ಸೀಟ್ ಸಿಕ್ಕಿತ್ತು ಇಂಜಿನಿಯರಿಂಗ್ ಕಾಲೇಜಿಗೆ, ಬಟ್ ನನಗೆ ಗೊತ್ತಿತ್ತು ಇದು ಸಾಧ್ಯ ಇಲ್ಲ, ನನ್ನಿಂದ ಆಗೋದಿಲ್ಲ ಅಂತ. ಮೆಡಿಕಲ್ ಮಾಡಬೇಕು ಅನ್ನೋ ಕನಸಿತ್ತು ಜೀವನದಲ್ಲಿ, ಆದರೆ ಅದು ಮಾರ್ಕಸ್ ಬಂದಿರಲಿಲ್ಲ ಮತ್ತು ಆಗ ಇಷ್ಟು ಮೆಡಿಕಲ್ ಕಾಲೇಜುಗಳು ಇರಲಿಲ್ಲ. 10 ಮಕ್ಕಳಿಗೆ ಓದಿಸೋ ತಂದೆಗೆ ಅದನ್ನು ಆಗಲಿಕ್ಕೂ ಸಾಮರ್ಥ್ಯವೂ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ MGM ಕಾಲೇಜಲ್ಲಿ BBMಗೆ ಸೇರ್ಕೊಂಡಿದ್ದೆ. ಆದರೆ ಆ ವರ್ಷ ಕೇವಲ 3 ವಿದ್ಯಾರ್ಥಿಗಳು ಸೇರಿದ್ರು ಅನ್ನೋ ಕಾರಣಕ್ಕಾಗಿ ಆ ಕೋರ್ಸ್ ಕಂಟಿನ್ಯೂ ಮಾಡಲಿಲ್ಲ. ಏನಪ್ಪ ಮಾಡೋದು ಅಂತ ತಲೆನೋವು ಶುರುವಾಗಿತ್ತು. ಪುಣ್ಯಕ್ಕೆ ನಾನು ಅಗ್ರಿಕಲ್ಚರ್ BScಗೂ ಅರ್ಜಿ ಹಾಕಿದ್ದೆ. ಅದು ಸ್ವಲ್ಪ ತಡವಾಗಿ ಆಗುತ್ತೆ ಅಡ್ಮಿಷನ್ಸು. ಸೊ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ನನಗೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ಅಡ್ಮಿಷನ್ ಆಯಿತು. ಎಲ್ಲಿ ಸರ್ ಅದು? ನಾನು ಸೇರಿದ್ದು ಬೆಂಗಳೂರಿನ ಕ್ಯಾಂಪಸ್ಸಲ್ಲಿ, GKVK ಅಂತ, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಹೇಳುವಂಥ ಕ್ಯಾಂಪಸ್ಸಲ್ಲಿ. ಆದರೆ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳಿದರು ಅಗ್ರಿಕಲ್ಚರ್ BSc ಮಾಡ್ತೇನೆ, ಧಾರವಾಡಕ್ಕೆ ಹೋಗಬೇಕು ಅಂತ. ಸೊ ಬಹಳ ಪ್ರಯತ್ನ ಪಟ್ಟು ಧಾರವಾಡಕ್ಕೆ ವರ್ಗಾವಣೆ ಮಾಡಿಸ್ಕೊಂಡೆ. ನಾನು ಬೆಂಗಳೂರಿಂದ ವರ್ಗಾವಣೆಗೆ ಹೋದ ಒಬ್ಬನೇ ವಿದ್ಯಾರ್ಥಿ ನಾನು ಆ ವರ್ಷದ ಬ್ಯಾಚಲ್ಲಿ. ಬಟ್ ಧಾರವಾಡ ನನ್ನ ಜೀವನಕ್ಕೊಂದು ಹೊಸ ಎಕ್ಸ್ಪೋಜರ್ ಅದು. ಅಲ್ಲಿ ಮತ್ತೆ ಹಾಸ್ಟೆಲ್ನ ಜನರಲ್ ಸೆಕ್ರೆಟರಿ ಆದೆ, ಕಾಲೇಜಿನ ಉಪಾಧ್ಯಕ್ಷ ಆದೆ, ಚುನಾವಣೆ ಅದು ಎಲ್ಲ ಸ್ವಲ್ಪ. ಆದರೆ ಅಲ್ಲಿ ನನಗೆ ನನ್ನ ಸೀನಿಯರ್ಸ್ ಯಾರಿದ್ದಾರೆ, ಸಂಜೆ ಆಟ ಆದಮೇಲೆ ಮತ್ತೆ ರೆಡಿಯಾಗಿ ಪ್ರತಿನಿತ್ಯ 2.5 ಗಂಟೆ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾಯಿದ್ರು ಸೀನಿಯರ್ಸು. ದೇವರ್ ಇದು ಹ್ಯಾಂಡ್ ಹೋಲ್ಡಿಂಗ್ ಇನ್ಫ್ಯಾಕ್ಟ್. ಸೊ ಹಾಗೆ ನಾನು ಅಲ್ಲಿ IASಗೆ ತಯಾರು ಮಾಡ್ತಾ ಇದ್ದೆ, CAT ಎಕ್ಸಾಮಿಗೆ ತಯಾರು ಮಾಡ್ತಾ ಇದ್ದೆ, UPSC ಎಕ್ಸಾಮ್ಗೆ ತಯಾರು ಮಾಡ್ತಾ ಇದ್ದೆ. ಸೇನೆಗೆ ಸೇರಬೇಕು ಹೇಳುವಂಥ ಕನಸು ಮತ್ತು ಈ ಹಿರಿಯರು ಕೈ ಹಿಡಿದು ಹೇಗೆ UPSC ಎಕ್ಸಾಮ್ಗೆ ತಯಾರು ಮಾಡಬೇಕು ಹೇಳುವಂಥ ಮಾರ್ಗದರ್ಶನ ಮತ್ತು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಅವಕಾಶ, ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ. ಹೈಸ್ಕೂಲು, ಪ್ರೈಮರಿ ಸ್ಕೂಲು ಒಂದು ಭಾಗ, ಆದರೆ ಕಾಲೇಜಿಗೆ ಹೋದಾಗ ನಿಮ್ಮ ವ್ಯಕ್ತಿತ್ವದಲ್ಲಿರುವಂಥ ಸಹಜವಾದ ಪ್ರತಿಭೆಗಳು ಹೊರಗೆ ಬರಲಿಕ್ಕೆ ಅವಕಾಶ ಸಿಗುತ್ತೆ. ಅಗ್ರಿಕಲ್ಚರ್ ಕಾಲೇಜಲ್ಲಿ ಕೃಷಿ ಶಿಕ್ಷಣದಲ್ಲಿ ನಾನು ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದೆ. ಆದರೆ ಈ ಎಲ್ಲ ಸಂಗತಿಗಳು, ಅದು ನಾಟಕ ಇರ್ಬೋದು, ಭಾಷಣಗಳಿರ್ಬೋದು, ಕಾಲೇಜಿನ ಆಡಳಿತದೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡುವಂಥದ್ದು, ಒಂದು ಸರ್ವಾಂಗೀಣ ರೀತಿಯಾದಂಥ ಒಂದು ಅವಕಾಶ, ಅದು ಬೆಳವಣಿಗೆಗೆ ತುಂಬ ಅವಕಾಶ ಕೊಟ್ಟಿತ್ತು. ಹಾಗಾಗಿ ನಾನು ಬಹುಶಃ ಸೇನೆಯ ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನನ್ನ BSc ಅಗ್ರಿಕಲ್ಚರ್ ಕಾಲೇಜಲ್ಲಿ ನಾನು ನಡೆದುಕೊಂಡ ರೀತಿ ಮತ್ತು ನಂಗೆ ಸಿಕ್ಕಿದಂಥ ವಾತಾವರಣ. ಸೇನೆಗೆ ಸೇರಿ ಆಯ್ಕೆ ಆಗುವವರೆಗೆ ನನ್ನ ಅಣ್ಣನಿಗೆ ಮಾತ್ರ ಗೊತ್ತಿತ್ತು, ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಆಯ್ಕೆ ಆದಮೇಲೆ ನಾನು ತಾಯಿಗೆ ತಿಳಿಸಿದೆ, ತಂದೆಗೆ ತಿಳಿಸಿದೆ. ತಂದೆಯವರು ಕೆಲವೆಲ್ಲ ಫಿಡವಿಟ್ ಸೈನ್ ಮಾಡಲಿಕ್ಕಿರುತ್ತೆ. ತಾಯಿ ಒಬ್ಬ ಮಗ ಆಲ್ರೆಡಿ ಹೋಗಿದ್ದಾನೆ, ನೀನು ಯಾಕೆ ಹೋಗ್ತಿ, ನೀನು BSc ಅಗ್ರಿಕಲ್ಚರ್. ಎಷ್ಟು ಜನ ಗಂಡು ಮಕ್ಕಳು ಇದ್ರಿ? ನಾವು 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಸೊ ಆಗ ನನ್ನ ತಂದೆ ಒಂದು ಮಾತು ಹೇಳಿದರು, ಕೆಲಸ ಸಿಗೋದು ಕಷ್ಟ ಓದಿದವರಿಗೆ, ಇನ್ನು ಯಾರ್ದೋ ಕಾಲು ಹಿಡ್ಕೊಂಡು ಶಿಫಾರಸ್ ಲೆಟರ್ ತೊಗೊಂಡೋಗಿ ಕೆಲಸ ತೊಗೋಬೇಕು. ನಿನ್ನ ಮಗನಿಗೆ ಕೇಂದ್ರ ಸರ್ಕಾರದ ಕೆಲಸ ಸಿಕ್ಕಿದೆ, ನೀನು ಖುಷಿ ಪಡಬೇಕು, ಯಾಕೆ ಕೇಳ್ತೀಯ ಅವನು ಹೋಗಬೇಕು ಬೇಡ ಅಂತೇಳಿ, ಹೋಗಲಿ ಅವನು ಅಂತ ಹೇಳಿದರು. ತಂದೆ ಓದಿರೋದು 6ನೇ ಕ್ಲಾಸು. ಅವ್ರ ದೃಷ್ಟಿಕೋನ ಎಷ್ಟು ಚೆನ್ನಾಗಿತ್ತು ನೋಡಿ. ಅಂದರೆ ಐ ಥಿಂಕ್ ಡೀಪ್ ವಿದಿನ್ ಹಿ ವಾಸ್ ವೆರಿ ಪ್ರೌಡ್. ನನ್ನ ಮಕ್ಕಳು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ತಿದ್ದಾರೆ, ಅವರೇ ಪ್ರಯತ್ನ ಮಾಡಿ ಸೇರ್ತಾ ಇದ್ದಾರೆ ಅಂಥೇಳಿ. ತಾಯಿ ಸಹಜವಾಗಿ ಇದ್ದೇ ಇರುತ್ತಲ್ವ, ಮಗನ ಕಲಿಸ್ಬೇಕು ಹೇಳೋದು. ಬಟ್ ಅದಾದಮೇಲೆ ಸೇನೆಯ ಆ 1 ವರ್ಷದ ತರಬೇತಿ, ನಾವು ಇತ್ತೀಚೆಗೆ 35 ವರ್ಷಗಳ ನಂತರ ನಾನು ತರಬೇತಿ ಮಾಡಿದ ಎಲ್ಲರೂ ಶಿಲಾಂಗಲ್ಲಿ ಸೇರಿದ್ದು. ನಮ್ಮ ಹಳೆಯ ಕೋರ್ಸ್ಮೇಟ್ಸ್ ಎಲ್ಲ ರಾತ್ರಿ ಊಟ ಎಲ್ಲ ಮಾಡೋ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೀಗೆ ಚರ್ಚೆ ಮಾಡಿದ್ದು, ಕಳೆದ 35 ವರ್ಷದಲ್ಲಿ ಏನು ಅದ್ಭುತವಾದ ಸಂಗತಿ ಅಂತ. ಅಮೆರಿಕದಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ, ಆಸ್ಟ್ರೇಲಿಯಾದ ಎಲ್ಲ ಬಂದಿದ್ದು, ತುಂಬ ಜನ ಬಂದಿದ್ದರು. ನಾವೊಂದು 60-70 ಜನ ಸೇರಿದ್ದು. ನಾವೆಲ್ಲರೂ ಕನ್ಕ್ಲೂಷನ್ ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ನಾವೆಲ್ಲ ತುಂಬ ಕಷ್ಟಪಟ್ಟಂಥ, ಕಣ್ಣೀರಿಟ್ಟಂಥ ನಮ್ಮ ತರಬೇತಿ ಇದೆಯಲ್ಲ, ಅದೇ ನಮ್ಮ ಜೀವನದ ಅತ್ಯಂತ ಅದ್ಭುತವಾದ ಅನುಭವ ಅಂತ. ಸಂತೃಪ್ತಿಯ. ಹೌದು, ಇವತ್ತು ಕೇಳಿದರೆ ವಿ ಶಿಲ್ ಗೋ ಬ್ಯಾಕ್ ಆ್ಯಸ್ ಅ ಟೀಮ್ ಆ್ಯಂಡ್ ವಿಲ್ ರೀಡು ದ್ಯಾಟ್ ಅಂತ ಹೇಳುವಂಥ ರೀತಿಯಲ್ಲಿ ನಮಗೆ ಅನ್ನಿಸ್ತಿತ್ತು. ಅಂದರೆ ಯಾವ ರೀತಿಯಲ್ಲಿ ಆ ತರಬೇತಿಯ ಅವಧಿಯಲ್ಲಿ
ನಿಮ್ಮ ವ್ಯಕ್ತಿತ್ವದಿಂದ ಅದ್ಭುತವಾದ ಸಾಮರ್ಥ್ಯವನ್ನು ಗುರುತಿಸಿ ಹೊರಗೆ ತರುವಂಥ ಪ್ರಯತ್ನ ಮಾಡ್ತಾರೆ. ಅಂದರೆ ಸರ್ ಒಂದಿದೆ, ಒಂದು ಕಲ್ಲನ್ನು ಕಡಿದು ಸುಂದರವಾದ ಶಿಲ್ಪಿಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದು ಹಾಗಲ್ಲ, ಒಂದು ಸುಂದರವಾದ ಶಿಲ್ಪವನ್ನೇ ಅವರು ಕಲ್ಲಾಗಿ ಮಾಡ್ತಾರೆ. ಅಷ್ಟು ಕಠಿಣತೆಯಲ್ಲಿ ತರಬಹುದು. ಕಠಿಣತೆ ಹೇಳುವಂಥದ್ದು ಭಾವನಾತ್ಮಕವಾದದ್ದಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಕಠಿಣವನ್ನಾಗಿ ಮಾಡ್ತಾರೆ. ಆದರೆ ಮಾನಸಿಕವಾಗಿ ನನಗೆ ಅಂದ್ಕೊಳ್ತೀನಿ, ದೇಶಕ್ಕಾಗಿ ಬದುಕಬೇಕು ಹೇಳುವಂಥ ಭಾವನೆಯನ್ನ, ಸ್ಪಿರಿಟ್ ಆಫ್ ದೇಶ ಬಿಟ್ಟು ಬೇರೆ ಚಿಂತನೆ ಇಲ್ಲ, ಅದನ್ನು ತುಂಬ್ತಾರೆ ನಿಮ್ಮಲ್ಲಿ. ನಾನು ಯಾವಾಗಲೂ ಈ ಪ್ರಶ್ನೆ ನನ್ನ ಮನಸ್ಸಿಗೆ ಕಾಡ್ತಿತ್ತು. ಅದೇ ಗ್ರಾಮಾಂತರದ ಜೀವನ, ಅದೇ ಬಡತನ, ಅದೇ ಜಾತಿ ಪದ್ಧತಿ, ಅದೇ ಸಾಮಾಜಿಕ ಸಮಸ್ಯೆಗಳು, ಅದೇ ಸರ್ಕಾರಿ ಶಾಲೆ, ಅಲ್ಲಿ ಶಿಕ್ಷಣ ಪಡ್ಕೊಂಡು ಬಂದಂಥ ಒಬ್ಬ ಯುವಕ 1 ವರ್ಷದ ತರಬೇತಿಯಲ್ಲಿ ಹೇಗೆ ಅದ್ಭುತವಾಗಿ ಬದಲಾವಣೆ ಆಗ್ತಾನೆ ಅಂತ. ದೇಶಕ್ಕಾಗಿ ಬದುಕಬೇಕು ಹೇಳುವಂಥ, ಈಗ ಮೊನ್ನೆ ಗಾಲ್ವನ್ ಕಣಿವೆಯಲ್ಲಿ ತಾವು ಕೇಳಿದ್ರಿ, 23 ವರ್ಷದ ಒಬ್ಬ ಯೋಧ, ಪಂಜಾಬ್ ರೆಜಿಮೆಂಟ್ನವನು 10 ಜನರನ್ನ ಸಾಯಿಸಿಬಿಟ್ಟು ತನ್ನ ಬಲಿದಾನ ಮಾಡ್ತಾನಲ್ಲ, ಎಲ್ಲಿಂದ ಬರುತ್ತೆ ಆ ಸ್ಪಿರಿಟ್ ಅಂತ ಹೇಳುವಂಥದ್ದು. ಇದು ನಮಗೆ ರೋಮಾಂಚನಗೊಳ್ಳುವಂಥದ್ದು. ಅದಕ್ಕಾಗಿ ಆ ತರಬೇತಿಯ ಕ್ಷಣ ಕ್ಷಣದಲ್ಲೂ ಕಂಡು ಹಿಡಿತದ್ದು. ಯಾಕಂದರೆ ಫಿಸಿಕಲಿ ಇಟ್ ವಾಸ್ ವೆರಿ ಟಫ್, ವೆರಿ ವೆರಿ ಟಫ್. ಹೇಗಿತ್ತು ಸರ್ ತರಬೇತಿ? ಅವು ತುಂಬ ಚೆನ್ನಾಗಿತ್ತು ಗೊತ್ತು ಕೇಳಿದರೆ. ಆದರೆ ಆ ಸಮಯದಲ್ಲಿ ಪ್ರಾರಂಭದ 15 ದಿವಸ ನಿಮ್ಗೆ ಒಂದು 2 ಗಂಟೆ ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ. ನಿಮಗೆ ಸಮಯ ಪ್ರಜ್ಞೆ, ಆಮೇಲೆ ಟೀಮ್ ವರ್ಕ್, ಆಮೇಲೆ ಬದುಕಿದ್ರೆ ಇತರಿಗೆ ಆಗಿ ಬದುಕಬೇಕು, ಒಬ್ಬರಿಗೆ ಸಹಾಯ ಮಾಡ್ಕೊಂಡಿರ್ಬೇಕು ಹೇಳೋ ಎಲ್ಲ ಸಂಗತಿಗಳನ್ನು ಪಾಠ ಮಾಡಿ ಹೇಳ್ಕೊಡೋದಿಲ್ಲ. ನಿಮಗೆ ಅನುಭವದ ಮೂಲಕ ಬರೋ ರೀತಿಯಲ್ಲಿ ಮಾಡ್ತಾರೆ. ಒಂದು ಪ್ಲಟೂನ್ ಅಂದರೆ 30 ಜನ ಇರ್ತೀವಿ ನಾವು. ಬೆಳಗ್ಗೆ 6 ಗಂಟೆಗೆ ಫಾಲೋನ್ ಆಗ್ತದೆ, ರೆಡಿಯಾಗಿ 6 ಗಂಟೆಗೆ ನೀವು ರೆಡಿ ಆಗಬೇಕು, ಫಾಲೋನ್ ಆಗಬೇಕು. ಮೊದಲನೇ ದಿನ ಯಾರೋ ಒಬ್ಬ ಲೇಟಾಗಿ ಬರ್ತಾನೆ, 30 ಜನಕ್ಕೆ ಪನಿಷ್ಮೆಂಟ್ ಆಗುತ್ತೆ, ಎಲ್ಲರೂ ಸೇರಿ ಅವನಿಗೆ ದೂರ್ತಾರೆ. 2ನೇ ದಿನ ಟೈಮಲ್ಲಿ ಇನ್ಯಾರೊಬ್ಬ ಲೇಟಾಗಿ ಬರ್ತಾನೆ, ಮತ್ತೆಲ್ಲರಿಗೆ ಪನಿಷ್ಮೆಂಟ್ ಆಗುತ್ತೆ. ಒಂದು 4-6 ದಿನ ಆಗಬೇಕಾದ್ರೆ ಇದು ನಾನು ಒಬ್ಬ ಅಲ್ಲ, ಇದು ಒಂದು ಟೀಮ್ ಹೇಳೋ ಭಾವನೆ ಬರುತ್ತೆ. ಇನ್ನೊಬ್ನಿಗೆ ಸಹಾಯ ಮಾಡ್ಲಿಕ್ಕೆ ಕಲಿತೀರಿ ಆಟೋಮೆಟಿಕ್ ಆಗಿ. ಯಾಕಂದ್ರೆ ಅವನು ತಯಾರಾಗದೇ ಇದ್ರೆ ನಾವೆಲ್ಲ ಪನಿಷ್ಮೆಂಟ್ ಅಂತ ಹೇಳೋದು, ಇದನ್ನು ಹೇಳಿಕೊಡೋದಿಲ್ಲ ಅವರು, ಬರುತ್ತೆ. ಆಮೇಲೆ ಗುಂಪಲ್ಲಿ ಬದುಕುವುದಿದೆಯಲ್ಲ, ಎಲ್ಲವನ್ನು ಹಂಚಿಕೊಂಡು ಬದುಕುದು. ನಾಳೆ ಯುದ್ಧಕ್ಕೆ ಹೋದಾಗ ನೀನು ಒಬ್ಬನೇ ಅಲ್ಲ, ನಿನ್ನ ಟೀಮ್ ಒಟ್ಟಿಗೆ ಹೋಗ್ತಾ ಇದೆ, ನೀನು ಆ ಟೀಮ್ ಜೊತೆಗೆ ಇರಬೇಕು ಹೇಳುವ ಸಂಗತಿ. ಲೀಡರ್ಶಿಪ್ ಈಸ್ ನಾಟ್ ಬೈ ಕಮಾಂಡ್, ಲೀಡರ್ಶಿಪ್ ಈಸ್ ಬೈ ಇನ್ವಾಲ್ವ್ಮೆಂಟ್. ಲೀಡರ್ಶಿಪ್ ಈಸ್ ಬೈ ಟೇಕಿಂಗ್ ಎವ್ರಿಬಡಿ ಅಲಾಂಗ್ ಹೇಳುವಂಥದ್ದನ್ನು ಹೇಳಿಕೊಡು. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಯಲ್ಲಿ ಇದ್ದವರು ಕೂಡ ಬೆಳಿಬೇಕು ಅನ್ನುವಂಥ ಮನೋಭಾವ. ಆಮೇಲೆ ಡ್ರಿಲ್ಲು, PT, ಅದು ಅನಾರ್ಮ್ಡ್ ಕಾಂಬ್ಯಾಟ್, ದೆನ್ ಮ್ಯಾಪ್ ರೀಡಿಂಗ್, ಆಬ್ಸ್ಟಿಕಲ್ ಕೋರ್ಸ್, ಫೈರ್ ಫೈಟಿಂಗ್, ವೆಪನ್ ಟ್ರೈನಿಂಗ್, ಮಿಲಿಟರಿ ಟ್ಯಾಕ್ಟಿಕ್ಸ್. ಎಷ್ಟು ಟೈಮ್ ಸರ್ ಇದು? ಇದು 1 ವರ್ಷದ ಅವಧಿಯಲ್ಲಿ. 1 ವರ್ಷದ ಅವಧಿಯಲ್ಲಿ ನಿಮಗೆ ಮೂಲಭೂತವಾಗಿ ಸೇನೆ ಮತ್ತು ಸೇನೆಯ ಒಟ್ಟು ಚಿತ್ರಣ ನಿಮಗೆ ಸಿಗುವ ಹಾಗೆ, ಮತ್ತು ಸೇನೆಗೆ ಬೇಕಾದ ಸಿದ್ಧತೆಗಳು, ದೈಹಿಕ ಮಾನಸಿಕ ಸೇನೆಯಲ್ಲಿ ಇರಬೇಕು ಅನ್ನೋದ್ರೆ ಅಂದ್ರೆ ಮಾನಸಿಕವಾಗಿ ನಿಮ್ಮನ್ನು ತಯಾರು ಮಾಡುವಂಥದ್ದು. ತರಬೇತಿ ಮುಗಿದು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿರುತ್ತೆ. ನಾನು ಶಾಸಕನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಅದಲ್ಲೊಂದು ವಾಕ್ಯ ಇದೆ, ದೇಶ ರಕ್ಷಣೆಯ ಪ್ರಶ್ನೆ ನಿಮ್ಮ ಕಣ್ಣು ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂತ ಮಾಡುವಂಥದ್ದು. ಬೇರೆ ಎಲ್ಲಿದೆ ಈ ಪ್ರಮಾಣ ವಚನದಲ್ಲಿ ಮಾತು? ಎಲ್ಲೂ ಇಲ್ಲ, ಎಲ್ಲೂ ಇರುವುದಿಲ್ಲ. ಅಲ್ಲ, ಮತ್ತೆ ಇದುವರೆಗೆ ಪ್ರಮಾಣ ವಚನ ಮಾಡಿದ್ದು ನಡೆಸ್ಕೊಂಡದ್ದು ಇಲ್ಲ. ಸೈನಿಕದಲ್ಲಿ ಹಾಗಿರುವುದಿಲ್ಲ, ಖಂಡಿತವಾಗಿರುವುದಿಲ್ಲ. ನನಗೆ ನೆನಪಾಗ್ತಾ ಇದೆ, ಕಾರ್ಗಿಲ್ ಯುದ್ಧದ ಬಳಿಕ ಶ್ರೀನಗರಕ್ಕೆ ಆಸ್ಪತ್ರೆಗೆ ಹೋಗಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿ, ಗಾಯಾಳುಗಳನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ. ಅಲ್ಲಿ ಒಬ್ಬ ಸೈನಿಕ ಹೇಳಿದ ಮಾತನ್ನು ಉಲ್ಲೇಖ ಮಾಡ್ತಾರೆ ಯಾವಾಗ ಸಹ. ಅವ್ನು ಮಾನ್ಯ ಪ್ರಧಾನಮಂತ್ರಿಗಳೇ, ನಾನು ನಿಮ್ಮ ಹತ್ರ 1 ನಿಮಿಷ ಮಾತಾಡಬೇಕು. ಏನು ಮಾತಾಡಬೇಕು? ನೀನೇ ಹೇಳು, ನನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಬ್ರಿಗೇಡ್ ನನ್ನ ಹಿಂದೆ ಇದೆ, ಅವರಿಗೆ ನೀನೇ ಮಾತಾಡು. ಆಗ ಸೈನಿಕ ಹೇಳ್ತಾನೆ, ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ನಿಮ್ಮ ಮೂಲಕ ಹೇಳಿಸಿದ್ರೆ ಅದಕ್ಕೆ ಇಡೀ ದೇಶ ಗೌರವ ಕೊಡುತ್ತೆ, ಅದಕ್ಕೆ ಏನು ಹೇಳು ಅಂತ ಹೇಳ್ತಾರೆ. ಆಗ ಸೈನಿಕ ಹೇಳಿದ ಮಾತು, ಈ ದೇಶದ 4 ಯುದ್ಧಗಳಲ್ಲಿ 10,000ಕ್ಕಿಂತ ಹೆಚ್ಚು ಯೋಧರು ಬಲಿದಾನ ಮಾಡಿದ್ದಾರೆ, ಹುತಾತ್ಮರಾಗಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳೇ. ಆದರೆ ಒಬ್ಬನೇ ಒಬ್ಬ ಸೈನಿಕನ ಬೆನ್ನಿಗೆ ಗುಂಡೇಟು ಬಿದ್ದಿಲ್ಲ, ಎದೆಗೆ ಬಿದ್ದಿದೆ ಅಂತ ಹೇಳಿ. ಅದ್ಭುತವಾದ ಮಾತದು. ಸೊ ಈ ಪರಿವರ್ತನೆ ಇದೆಯಲ್ಲ ತರಬೇತಿಯ ಅವಧಿಯಲ್ಲಿ, ಅಧಿಕಾರಿಗಳ ವ್ಯಕ್ತಿತ್ವದಲ್ಲೂ ಮತ್ತು ಸೈನಿಕರ ವ್ಯಕ್ತಿತ್ವದಲ್ಲೂ, ಇದೊಂದು ಅದ್ಭುತವಾದ ಜೀವನ ಪೂರ್ತಿ ನೆನಪಿಟ್ಕೊಳ್ಬೇಕಾದ ಸಂಗತಿ. ನನ್ನ ತರಬೇತಿ ಮುಗಿದ ನಂತರ ನಾನು 254 ಜನ ಕೆಡೆಟ್ಗಳಲ್ಲಿ 44ನೇ ಮಿನಿಟಲ್ಲಿ ಪಾಸಾಗಿದ್ದೆ. 29-30 ವಿಭಾಗಗಳಲ್ಲಿ ಬೇರೆ ಬೇರೆ ಪರೀಕ್ಷೆ ಇರ್ತದೆ, ಎಲ್ಲರಲ್ಲೂ 60% ತೊಗೊಂಡು ಪಾಸ್ ಆಗಬೇಕು. ಮತ್ತು ಪಾಸ್ ಆಗ್ತಿದ್ದೆ ಇನ್ನೊಂದು ಅವಧಿ ಕೊಡ್ತಾರೆ ನಿಮಗೆ, 6 ತಿಂಗಳು ಮತ್ತೆ ಪುನಃ ಎಲ್ಲ ಪರೀಕ್ಷೆ ಬರೀಬೇಕು. ಒಂದು ಪರೀಕ್ಷೆ ಫೇಲ್ ಆದದ್ದು ಮಾತ್ರ ಅಲ್ಲ, 6 ತಿಂಗಳು ತರಬೇತಿ ಮಾಡಬೇಕು ಮತ್ತು ಆ ಎಲ್ಲ ಪರೀಕ್ಷೆಗೆ ಬರೆದು ಮತ್ತೆ ಪಾಸ್ ಆಗಬೇಕು. ಅದಾದಮೇಲೆ ನಿಮ್ಮ ಅರ್ಹತೆ
ನಿಮ್ಮ ಆಯ್ಕೆ ಮತ್ತು ಲಭ್ಯತೆ ಇದಕ್ಕೆ ಅನುಗುಣವಾಗಿ ಬೇರೆ ಬೇರೆ ಯೂನಿಟ್ಗಳಿಗೆ ಪೋಸ್ಟ್ ಮಾಡ್ತಾರೆ. ಹಾಗೆ ನಾನು ಭಾರತೀಯ ಭೂಸೇನೆಯ ಫಿರಂಗಿ ದಳ ಅಂತ ಕರೆಸ್ಕೊಳ್ಳುವ ಆರ್ಟಿಲರಿ ರೆಜಿಮೆಂಟ್, ಆರ್ಟಿಲರಿ ಅಂತ ಹೇಳಿದರೆ ಲಾಂಗ್ ರೇಂಜ್ ಗನ್ಸ್, ಈ ಬೋಫೋರ್ಸ್ ಅಂತ ಹೆಸರು ಕೇಳಿದ್ರಲ್ಲ, ಸುಮಾರು 25ರಿಂದ 40 ಕಿಲೋಮೀಟರ್ ದೂರದವರೆಗೆ 25 kg-ಯಿಂದ 40 kg-ಯಷ್ಟು ತೂಕದ ಬಾಂಬ್ಗಳನ್ನು ಫೈರ್ ಮಾಡುವಂಥ ಒಂದು ಅತ್ಯಂತ ತಾಂತ್ರಿಕವಾದ ಘಟಕ ಅದು. ಆ ಘಟಕದಲ್ಲಿ ನನಗೆ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ. ನಾನು ಮೊದಲನೇ ಅವಧಿಯಲ್ಲಿ ಜಮ್ಮು ಮತ್ತು ಪಂಜಾಬ್ನ ಗಡಿ ಭಾಗ, ಅದಕ್ಕೆ ನಾವು DBN ಸೆಕ್ಟರ್ ಅಂತ ಹೇಳ್ತೀವಿ, ದೇರಾ ಬಾಬಾ ನಾನಕ್ ಸೆಕ್ಟರ್ ಅಂತ. ಇತ್ತೀಚೆಗೆ ಕರ್ತಾರ್ಪುರ್ ಕಾರಿಡಾರ್ ಅಂತೆಲ್ಲ ತಾವು ಕೇಳಿರ್ಬೇಕಲ್ಲ, ಆ ಗಡಿ ಪ್ರದೇಶದಿಂದ ಕರ್ತಾರ್ಪುರನ್ನು ನಾವು ನೋಡ್ಲಿಕ್ಕೆ ಆಗ್ತಿತ್ತು 3 ಕಿಲೋಮೀಟರ್ ದೂರದಲ್ಲಿ. ಆ ಭಾಗದಲ್ಲಿ ಕೆಲಸ ಮಾಡಿದೆ. ಈ ಒಂದು ಬಾರ್ಡರ್ ಅಂತ ಸಿನಿಮಾ ಬಂದಿತ್ತಲ್ಲ, ಆ ಬಾರ್ಡರ್ ಸಿನಿಮಾದ ನಿಜವಾದ ಘಟನೆ ನಡೆದಂಥ ಭಾಗ ಅದು ಪ್ರದೇಶ. ಗುರ್ದಾಸ್ಪುರ್, ತಿಬ್ರಿ ಕ್ಯಾಂಟೋನ್ಮೆಂಟ್, ದೇರಾ ಬಾಬಾ ನಾನಕ್, ಈ ಪಂಜಾಬ್ ಸೆಕ್ಟರ್, ಜಮ್ಮುವಿನ ಗಡಿ ಅಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಯೂನಿಟು ನಾರ್ತ್ ಸಿಕ್ಕಿಂನ ಭಾರತ ದೇಶ, ಟಿಬೆಟ್, ಈಗ ಅದು ಚೀನಾದ ಭಾಗ ಅಂತ ಹೇಳ್ತಾರೆ, ಟಿಬೆಟ್ಟಿನ ಒಂದು ಭಾಗ ಮತ್ತು ಭೂಟಾನ್, ಈ 3 ಭಾಗ ಸೇರುವಂಥ ಪ್ರದೇಶ, ಅದನ್ನು ಟೈ ಜಂಕ್ಷನ್ ಅಂತ ಕರಿತೀವಿ, ಈ ಡೋಕ್ಲಾಮ್ ಅಂತ ಹೇಳ್ತೀವಲ್ಲ, ಅಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ 18,600 ಅಡಿ ಎತ್ತರದ ಒಂದು ಗ್ಯಾಮುಚಿನ್ ಹೇಳುವಂಥ ಶಿಖರದಲ್ಲಿ 3 ತಿಂಗಳಿಗೆ ಒಂದ್ಸಲ ಪಿಕೆಟ್ ಚೇಂಜ್ ಆಗ್ತದೆ. ಆ ಪಿಕೆಟಲ್ಲಿ ಕೆಲಸ ಮಾಡುವಂಥ ಅನುಭವ ಸಿಕ್ಕಿತು. ಅದಾದ ಬಳಿಕ ಅದ್ಭುತವಾದಂಥ ವಾತಾವರಣ, ಯಾಕೆಂದ್ರೆ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದಂಥ ವಾತಾವರಣ ಅಲ್ಲಿ ಇರುತ್ತೆ. ಅದ್ಭುತ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಸ್ನೋಫಾಲ್ ತೋರಿಸ್ತಾರಲ್ಲ, ನೋಡಿದಾಗ ತುಂಬಾ ಖುಷಿ ಆಗ್ತದೆ. ಬದುಕುದೊಂದು ಸವಾಲದು. ಸಿಯಾಚಿನ್ ಈಗ ಇದಕ್ಕಿಂತ 22,000 ಅಡಿ ಎತ್ತರದಲ್ಲಿದೆ. ನಿಮಗೆ ಸಂಪರ್ಕ ಒಂದೋ ಬೈ ರೋಡ್, ಬೈ ಫುಟ್, ಇಲ್ಲ ಅಂದ್ರೆ ಹೆಲಿಕಾಪ್ಟರ್. ಸರ್, ನಿಮಗೆ ಅಷ್ಟು ಆ ಎತ್ತರಕ್ಕೆ ಹೇಗೆ ಹೋಗ್ತಿದ್ರಿ ಸರ್? ನಿಮ್ಮನ್ನ ನೇರವಾಗಿ ಕಳಿಸೋದಿಲ್ಲ, ನಿಮ್ಮನ್ನ ಸಮುದ್ರ ಮಟ್ಟ ಅಥವಾ ನಾರ್ಮಲ್ ಲೆವೆಲ್ಲಿಂದ 9,000 ಅಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೀವು 1 ವಾರ 8 ದಿನ ಇರಬೇಕಲ್ಲಿ. ಅಲ್ಲ, ನಾನು ಕೇಳ್ಪಟ್ಟಿದ್ದೆ ಸರ್, ಯಾಕಂದ್ರೆ ನಾವು ನಾರ್ಮಲ್ ನಮ್ಮ ಈ ಜನಜೀವನ ಸ್ವಲ್ಪ ಮೇಲೆ ಹೋಗ್ತಿದ್ದಾಗ ನಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿದ್ರೆ ಇದಕ್ಕೆ ಎಕ್ಲಿಮೆಟೈಸೇಷನ್ ಅಂತ ಹೇಳ್ತೀವಿ. ಸಾಮಾನ್ಯ ಮಟ್ಟದಿಂದ 9,000 ಅಡಿ ಎತ್ತರಕ್ಕೆ ಹೋಗಿ ನೀವು ಅಲ್ಲಿ 1 ವಾರ 8 ದಿನ ಇರಬೇಕಲ್ಲಿ. ಮೊದಲನೇ ದಿನ 100 ಮೀಟರ್, 200 ಮೀಟರ್ ಹಾಗೆ ಹತ್ತಿಸ್ತಾರೆ. ಅಲ್ಲಿ ನಿಮ್ಮ ದೇಹ ಅಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುತ್ತೆ. ಅದಾದಮೇಲೆ 13,000 ಅಡಿ ಎತ್ತರಕ್ಕೆ ಹೋಗಬೇಕು, ಅಲ್ಲಿ 4 ದಿನ ಇರಬೇಕು, ಎಕ್ಲಿಮೆಟೈಸೇಷನ್ ಅಂತ ಹೇಳಿದ್ರೆ ನೀವು ನಿಮ್ಮ ಪಿಕೆಟ್ ಗ್ಯಾಮೋಚನಿಗೆ ಹೋಗಬೇಕಾದ್ರೆ ಸುಮಾರು ಒಂದು 15 ದಿನ ಆಗ್ತಿತ್ತು ನಿಮಗೆ ಹೋಗಿ ಮುಟ್ಟಬೇಕಾದ್ರೆ. ಅಂದ್ರೆ ಅಲ್ಲಿಂದ 2 ಲೆವೆಲಲ್ಲಿ ನಡ್ಕೊಂಡು ಹೋಗ್ಬೇಕು ಸರ್. ಒಂದು ಮಟ್ಟದವರೆಗೆ ವಾಹನ ವ್ಯವಸ್ಥೆ ಇದೆ. ಮತ್ತೆ ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ಬಂದ ಮೇಲೆ ಗಡಿ ಪ್ರದೇಶದ ರಸ್ತೆಗಳ ಗುಣಮಟ್ಟವನ್ನು ಸುಧಾರಣೆ ಮಾಡೋದಕ್ಕಾಗಿ ದೊಡ್ಡ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಇಲ್ಲಾಂದ್ರೆ ಪ್ಯಾಕ್ ಹಾಕೊಂಡು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದು ನಾವು. ಎಲ್ಲಿಗೆ? ಎಷ್ಟು? ಒಂದು 22-23 kg ತಗೊಂಡು ಹೋಗ್ಬೇಕು. ಏನು ನಮ್ಮ ಸೈನಿಕರು ಪಾಪ ಅದಕ್ಕೆ ಅಲ್ಲಿ ಅಡುಗೆ ಮಾಡಲೇಬೇಕಾದ ಸೀಮೆ ಎಣ್ಣೆ ಎಲ್ಲ ಸಂಗತಿಗಳನ್ನು ಹೊತ್ಕೊಂಡೇ ಹೋಗ್ತಾ ಇದ್ರು. ಅಫ್ಕೋರ್ಸ್ ಅಧಿಕಾರಿಯಾಗಿ ನಾನು ಅದನ್ನು ಮಾಡ್ತಿದ್ರು ಕೂಡ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಿದ್ದೆ. ಬಟ್ ಸೈನಿಕರ ಜೀವನ ನೋಡಿದಾಗ ಎಷ್ಟು ಕಷ್ಟ ಇದೆಯಪ್ಪ ಅಂತ ಅನಿಸ್ತಿತ್ತು. ಸೈನ್ಯದಲ್ಲಿ ಗಡಿ ಪ್ರದೇಶದಲ್ಲಿ ಎಲ್ಲ ಕೆಲಸಗಳನ್ನು ಸೈನಿಕರೇ ಮಾಡಬೇಕು, ಬೇರೆ ಯಾರು ಕೂಡ ಇಲ್ಲ. ಅಡುಗೆ ಮನೆ ಕೆಲಸವವರೇ, ಪಾತ್ರೆ ತೊಳೆಯುವ ಕೆಲಸವವರೇ, ರಾಷನ್ ತೊಗೊಂಡು ಬರುವ ಕೆಲಸವವರೇ, ಇದು ಟ್ರೆಂಚನ್ನು ಖುದಾಯಿ ಮಾಡೋದು ಹೇಳ್ತಾರಲ್ಲ, ಅದನ್ನು ಮಾಡೋ ಕೆಲಸವವರೇ, ಮೇಲ್ಗಡೆ ಸಿಮೆಂಟ್ ಹಾಕ್ಬೇಕಾದ್ರೆ ಆ ಕೆಲಸ ಮಾಡೋದವರೇ, ರಸ್ತೆಗೆ ಬಿದ್ದ ಸ್ನೋ ರಿಪೇರಿ ಮಾಡಬೇಕಾದ್ರೆ ಅದನ್ನು ಮಾಡುವವರೇ. ಇದಕ್ಕೆ ಬೇರೆ ಯಾರು ನಮಗೆ ಸಿಗುವುದಿಲ್ಲ, ಸೈನಿಕರೇ ಮಾಡಬೇಕು ಇದೆಲ್ಲ. ಇಡೀ ಬದುಕೆ ಸೈನಿಕರು. ಹೌದು. ಇನ್ನಷ್ಟು ವಿಚಾರಗಳಿವೆ, ಅದ್ಭುತವಾದಂತಹ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇದು ಕೇವಲ ಕತೆಗೆ ಸೀಮಿತವಾಗಿದ್ದಲ್ಲ, ಇದು ನಾವು ತಿಳ್ಕೊಳ್ಳೇಬೇಕಾದಂಥ ವಿಚಾರಗಳು. ಎಲ್ಲೋ ಚಲನಚಿತ್ರದಲ್ಲೋ ಒಂದಷ್ಟು ಪರದೆಯ ಮೇಲೆ ಮತ್ತೊಂದಷ್ಟು ಭಾಷಣಗಳಲ್ಲಿ ಹಲವಾರು ಜನ ಹೇಳ್ತಾರೆ. ಹೇಳೋದಕ್ಕೆ ಬಹಳಷ್ಟು ಸುಲಭ ಇದೆ, ಆದರೆ ಅದನ್ನು ಸ್ವತಃ ಪಾಲಿಸಿ ಬಂದು ನಮ್ಮೊಂದಿಗಿಷ್ಟು ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಇದು ಖಂಡಿತವಾಗಲೂ ನಮ್ಮ ಭಾಗ್ಯ ಅಂತ ಅಂದುಕೊಳ್ಬೇಕು. ಇನ್ನಷ್ಟು ವಿಚಾರಗಳು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸರ್ ಜೊತೆ ಇದೆ. ಒಂದು ಚಿಕ್ಕ ವಿರಾಮ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ವಂದೇ
ಮಾತರಂ ವಂದೇ ಮಾತರಂ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ವೀರ ಸೈನಿಕ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾವು ಹಮ್ಮಿಕೊಂಡಂತಹ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸರ್. ಅದ್ಭುತವಾದಂಥ ಮಾತುಗಳನ್ನು ಹೇಳ್ತಾ ಇದ್ದೆವು. ನಾವು ಅವ್ರು ಮಾತಾಡ್ತಿದ್ದ ಹಾಗೆ ನಮ್ಮ ಈ ಪ್ರದೇಶದಿಂದ ನಾವು ಎತ್ತರಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಅವ್ರು ಹೇಳುವಂಥ ಮಾತುಗಳು ಹೇಗಿದೆ ಅಂದರೆ ಅಲ್ಲಿಯ ವಾತಾವರಣ ಹೇಗಿರ್ಬೋದು ಮತ್ತು ಅಲ್ಲಿ ಒಬ್ಬ ಸೈನಿಕನ ಬದುಕು ಹೇಗಿರ್ಬೋದು ಅನ್ನೋದನ್ನು ಅವ್ರ ಮಾತಿನಲ್ಲೇ ಕಟ್ಟಿಕೊಡ್ತಾ ಇದ್ದಾರೆ. ಸರಿ, ಹೇಳಿ ಸರ್. ಆಮೇಲೆ ನೀವು ಆಗ ಉಲ್ಲೇಖ ಮಾಡ್ತಾ ಇದ್ರಿ ಸಿನಿಮಾ ಅಂತ ಹೇಳಿಕೊಂಡು. ಜೀವನ ತುಂಬ ಕಷ್ಟ ಅಲ್ಲಿ. ಅದೇ ನಮ್ಗೆ ಏನಾಗುತ್ತೆ ಅಂದ್ರೆ ಸರ್, ಸಿನಿಮಾ ನೋಡಿದಾಗ ಒಂದು ರೀತಿ ಅಷ್ಟೇ ನಮ್ಗೆ ಗೊತ್ತಿರುವಂಥದ್ದು. ನೋಡಿ, ಈಗ ತುಂಬ ಇಂಪ್ರೂವ್ ಆಗಿದೆ. ಈಗ ಮೊಬೈಲ್ ಫೋನ್ ಇದೆಲ್ಲ ಬಂದ್ಬಿಟ್ಟಿದೆ. ಆವಾಗ ನಮಗೆ ಫೋನ್ ಕನೆಕ್ಷನ್ ಇರ್ತಿರ್ಲಿಲ್ಲ, ಪೇಪರ್ ಸಿಗ್ತಿರ್ಲಿಲ್ಲ ಓದ್ಲಿಕ್ಕೆ. ಹೇಳಿದ್ರೆ ಆಶ್ಚರ್ಯ ಆಗ್ತದೆ. 3 ತಿಂಗಳ ಕಾಲ ಆ ಪಿಕೆಟಲ್ಲಿ ಇರಬೇಕಾದ್ರೆ ನಿಮಗೆ ಫ್ರೆಶ್ ಅಂತ ಹೇಳುವಂಥದ್ದು ಯಾವುದೂ ಸಿಗೋದಿಲ್ಲ. ಹಾಲು, ತರಕಾರಿ, ಮಾಂಸ ಗಿಂಸ ತಿನ್ನುವವರಿಗೆ ಅದು ಎಲ್ಲವೂ ಕೂಡ ಹೇಗೆ ತಗೊಂಡು ಹೋಗ್ತಿದ್ರು ಸರ್? ಅದಕ್ಕೆ ಚಳಿಗಾಲಕ್ಕೆ 6 ತಿಂಗಳ ಅವಧಿಗೆ ಮುಂಚೆ ಹೊತ್ತುಕೊಂಡು ಹೋಗಿ ಸ್ಟಾಕ್ ಮಾಡಿಡುದು. ಅಂದ್ರೆ ಹೇಗೆ ಸ್ಟಾಕ್ ಮಾಡ್ಲಿಕ್ಕೆ ಆಗುತ್ತೆ ಸರ್? ಅದು ಅಲ್ಲಿ ಏನು ಹೆದರಿಕೆನೇ ಇಲ್ಲ. ಫ್ರಿಡ್ಜ್ ಇರುತ್ತೆ, ರೆಡಿ ಫ್ರಿಡ್ಜ್. ಅದು ನನಗೆ ನೆನಪಿದೆ, ನಾನು ನಾನ್ ವೆಜ್ ಎಲ್ಲ ತಿಂತಿರ್ಲಿಲ್ಲ. ಈ ಮೀಟ್ ಆನ್ ಹೂಫ್ ಅಂತ, MOH ಅಂತ, ನಿಮಗೆ ಹೆಲಿಕಾಪ್ಟರ್ಲಿ ತಂದು ಪಾಪ ಕುರಿಗಳನ್ನ ಡ್ರಾಪ್ ಮಾಡ್ತಾರೆ. ಅದನ್ನ ನೀವಂದ್ರೆ ನಾನು ಮಾಡೋದಲ್ಲ, ಜನ ಇರ್ತಾರೆ, ಅದನ್ನ ಹೊರಗಡೆ ಟ್ಯಾಂಕ್ ಮಾಡ್ತಿದ್ರು. ಅಂದ್ರೆ ಇದನ್ನ ಹಾಕ್ತಿದ್ರು. ಅಂದ್ರೆ ಏನೂ ಆಗ್ತಿರ್ಲಿಲ್ಲ ಅದಕ್ಕೆ. ಫ್ರಿಡ್ಜಿನ ಅವಶ್ಯಕತೆ ಇಲ್ಲ. ಇನ್ನು ಬಗ್ಗೆ ಸರ್, ಹಾಲು ನಿಮ್ಗೆ ಇದು ಎಂತ ಹೇಳ್ತಾರೆ, ಟಿಂಡಲ್ ಸಿಗ್ತದಲ್ಲ, ಈಗ ನಮ್ಮ ಗುಡ್ ಲೈಫ್ ತರ ಅಲ್ಲ, ನಿಮ್ಗೆ ಅದೊಂಥರ ಲಿಕ್ವಿಡ್ ತರ ಸಿಗ್ತಾ ಇತ್ತು. ಇದೆಲ್ಲ ಫ್ರೀಸ್ ಆಗಿ ಬಿಡ್ತದೆ ಯಾವುದು ಕೂಡ. ನೀವು ಯಾವ ಸಂಗತಿ ಇಟ್ಟರು ಕೂಡ ಅದು ಕಲ್ಲಿನ ಹಾಗಾಗಿರ್ತದೆ. ಮೊಟ್ಟೆ ಅದು ಕಲ್ಲಿನ ಹಾಗಾಗ್ತದೆ. ನೀವು ಅದನ್ನ ಮತ್ತೆ ಬಿಸಿನೀರಿಗೆ ಹಾಕಿ ತುಂಬಾ ಹೊತ್ತು ನೀವು ಇಲ್ಲಿ ತಗೊಳ್ಳುವ ಹೇಗೆ ಮಾಡ್ತೀರಿ ಸರ್? ಅಲ್ಲಿಗೆ 4 ಬಕೆಟ್ ಸ್ನೋ ಒಟ್ಟು ಮಾಡಿ ಮೆಲ್ಟ್ ಮಾಡಿದ್ರೆ 1 ಬಕೆಟ್ ನೀರು ಆಗ್ತಿತ್ತು. ಆಮೇಲೆ ಅದನ್ನು ಬಿಸಿ ಮಾಡಬೇಕು. ಯಾರಿಗಾದ್ರೂ ಪನಿಷ್ಮೆಂಟ್ ಕೊಡ್ಬೇಕು ಹೇಳಿದ್ರೆ, ಸಾಬ್ ಇಸ್ಕೋ ಆಜ್ ನಹಾನೆ ಕೆ ಲಿಯೆ ಬತಾ ದೋ ಅಂತ, ಅವ್ನು ಹೋಗಿ ಸ್ನಾನ ಮಾಡಿ ಬರಲಿ ಅಂತ. ಸ್ನಾನ ಮಾಡೋದು ಪನಿಷ್ಮೆಂಟು. ಬಟ್ಟೆ ತೆಗೆಯುವುದಿದೆಯಲ್ಲ ಆ ವೆದರ್ ಅಲ್ಲಿ. ಆಮೇಲೆ ಆ ನೀರು ಎಷ್ಟು ಬಿಸಿ ಒಂದು ಮನೆಗೆ ಇರ್ತದೆ, ಅದು ಹಾಕೊಂಡು ಬರುವಾಗ ತಣ್ಣಗಾಗ್ಬಿಡ್ತದೆ. ಅದಕ್ಕೆ ಅಲ್ಲಿ ಸ್ನಾನ ಅಂತ ಮಾಡ್ತಿರ್ಲಿಲ್ಲ. ಈ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿಕೊಂಡು ಒರೆಸ್ಕೊಳ್ಳುವಂಥದ್ದು. ಮತ್ತು ಅತಿ ಚಳಿ ಇರೋದ್ರಿಂದ ಈ ಸ್ಕಿನ್ ಕ್ರ್ಯಾಕ್ ಆಗ್ತದೆ. ಅದು ಡ್ರೈ ಸ್ಕಿನ್ ಅವರಿಗೆ ತುಂಬ ಸಮಸ್ಯೆ. ಸೋಪೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಹೆಚ್ಚು ವ್ಯಾಸ್ಲಿನ್ ಉಪಯೋಗ ಮಾಡ್ಕೊಳ್ತಾ ಇದ್ದು. ಹೊರಗಡೆ ಹೋದಾಗ ಕಣ್ಣಿಗೆ ಗಾಗಲ್ಸ್ ಹಾಕೊಳ್ಳೇಬೇಕು, ಇಲ್ಲಾಂದರೆ ಕಣ್ಣು ಕುರುಡಾಗುವ ಸಂಭವ. ನಿಮ್ಮ ಬೆರಳುಗಳು, ಕಾಲು ಮತ್ತು ಕೈದು ಅಕಸ್ಮಾತ್ ನೀವು ಸರಿಯಾಗಿ ಪ್ರೊಟೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಮರಗಟ್ಟಿ ಸತ್ತು ಹೋಗುವಂಥ ತುಂಬ ಸೈನಿಕರು ಬೆರಳುಗಳನ್ನ ಕಳ್ಕೊಂಡಿದ್ದಾರೆ ಇದರಿಂದಾಗಿ. ಕಬ್ಬಿಣದ ಯಾವುದೇ ವಸ್ತುವನ್ನು ಮುಟ್ಟುವ ಹಾಗಿಲ್ಲ, ಮುಟ್ಟಿದ್ರೆ ನಿಮ್ಮ ಚರ್ಮ ಕಿತ್ತು ಬರ್ತಿತ್ತು, ಅಷ್ಟು ಕೋಲ್ಡ್ ಇರ್ತಿತ್ತು ಅದು. ಅಡುಗೆ ಮಾಡಬೇಕಾದ್ರೆ ಇಲ್ಲಿಯ 3 ಟೈಮ್ ಬೇಕು ಕುಕ್ಕರಲ್ಲಿ ಬೇಳೆ ಬೇಯಿಸ್ಲಿಕ್ಕೆ, ಆದರೂ ಬೇಳೆಗೆ ಸರಿಯಾಗಿ ಬೇಯ್ತಾನೆ ಇರಲಿಲ್ಲ. ಆಮೇಲೆ ನಿಮ್ಮ ಡೈಜೆಷನ್ ಬಿಕಮ್ಸ್ ಎ ಮೇಜರ್ ಪ್ರಾಬ್ಲಮ್. ಸೊ ಇಟ್ ಈಸ್ ಒಂದು ಹೇಗೆ ಮೇಂಟೈನ್ ಆಗ್ತದೆ. ಮತ್ತೆ ಚಳಿ ಅಂತ ಹೇಳಿದ್ರೆ ಅದು ಏನ್ ಚಳಿ, ನೀವೆಲ್ಲ ಹೇಳ್ತೀರಿ ಭಾರಿ ಚಳಿ ಅಂತ ಹೇಳಿ. ಅದು ಮೈನಸ್ ಇಲ್ಲಿಂದ ಶುರು ಆಗ್ತಾ ಇತ್ತು. 4-6 ಲೇಯರ್ ಬಟ್ಟೆ ಹಾಕೊಂಡ್ರು ಕೂಡ, ರಜಾ ಒಳಗೆ ಕೂತ್ಕೊಂಡ್ರು ಕೂಡ ಅದು ಚಳಿ ನಿಮ್ಮನ್ನು ಬಿಡ್ತಿರ್ಲಿಲ್ಲ. ಮತ್ತೆ ನಿಮ್ಗೆ ರೂಮ್ ಹೀಟರ್ ಅಂತೆಲ್ಲ ಏನು ಇರುವುದಿಲ್ಲ. ಸೊ ಅದೊಂದು ಈಗ ಖುಷಿ ಆಗ್ತದೆ. ಆದ್ರೆ ಆ ಸಮಯದಲ್ಲಿ ಮತ್ತು ಎಲ್ಲ ಈ ವಾತಾವರಣದಲ್ಲಿಯೂ ಕೂಡ ಸೈನಿಕ ರಾತ್ರಿ ಕೂಡ ಪಹರೆ ಕೊಡಬೇಕು. ಅವನಿಗೇನು ಅಲ್ಲಿ ಬೇರೆ ಎಲ್ಲ ದೇಶಗಳಿಗಿಂತಲೂ ಅತ್ಯಂತ ದೊಡ್ಡ ಸವಾಲಾಗಿರುವ ಭೂಸೇನೆಗಂತೂ ಅದ್ಭುತ ದುರ್ಗಮ ಅಂತ ನಾವೊಂದು ಏನು ಯೂಸ್ ಮಾಡಬಹುದು ವರ್ಡ್. ಆದ್ರೆ ಅಂತಹ ದುರ್ಗಮ ಪ್ರದೇಶದಲ್ಲಿ ನಿಜವಾಗ್ಲೂ ಆರ್ಮಿಯಲ್ಲಿದ್ದು ಅದು ಈಗ ಒಂದು ಅದ್ಭುತ ಅನುಭವ. ಸೇವೆ ಸಲ್ಲಿಸಿದ್ರೆ ಅಲ್ಲಿ ಯಾಕಂದ್ರೆ ನಿಮ್ ತರನೇ ಬಹಳಷ್ಟು ಜನ ಇರ್ತಾರೆ ಅವರೊಟ್ಟಿಗೆ. ಅಂದ್ರೆ ಅಲ್ಲಿ ಇದ್ದಾಗ ನಾನು ಇನ್ನೊಂದು ಘಟನೆ ಹೇಳ್ತೀನಿ ನಿಮ್ಗೆ. ಒಬ್ರು ಸುಬೇದಾರ್ ಸುಮೇರ್ ಸಿಂಗ್ ಅಂತ, ನಾನು ಆ ಗ್ಯಾಮುಚನ್ ಹೇಳಿದಲ್ಲ, ಆ ಪಿಕೆಟ್ ನನ್ನೊಟ್ಟಿಗೆ ಇದ್ರು. ಅದರೊಟ್ಟಿಗೆ ಇನ್ನೂ 9 ಜನ ಸೈನಿಕರಿದ್ದು, ನಾವೊಂದು 11 ಜನ. ಒಂದು 2-3 ಬಂಕರಲ್ಲಿ ನಾವಿದ್ದು. ಅಧಿಕಾರಿಗೊಂದು ಬಂಕರ್ ಇರ್ತದೆ, ಅವರಿಗೊಂದು ಬಂಕರ್ ಇರ್ತದೆ, ಮತ್ತು ಸೈನಿಕರಿಗೊಂದು 2-3 ಬಂಕರಲ್ಲಿ. ಸೊ ಇವರು ಒಂದು ದಿವಸ ಪಲ್ಮನರಿ ಎಡಿಮಾ ಅಂತ ಒಂದು ಕಾಯಿಲೆ ಬರ್ತದೆ ಆಲ್ಟಿಟ್ಯೂಡ್ನಲ್ಲಿ. ಅಂದರೆ ಲಂಗ್ಸ್ ಮತ್ತು ಹೃದಯದ ನಡುವೆ ಇರುವಂಥ ಒಂದು ಪ್ಲೂರಾನ್ ಲೇಯರ್ನ ಮಧ್ಯೆ ನೀರು ತುಂಬಿಕೊಳ್ತದೆ. ನಿಮಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಅದು ಒತ್ತಡ ಆಗ್ತದೆ. ಆ ನೀರನ್ನು ತೆಗಿಬೇಕು ಕೂಡಲೇ, ಅದು ನಮಗಿಂದ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅವರಿಗೆ ಆಕ್ಸಿಜನ್ ಕೊಡಬೇಕು. ದುರಾದೃಷ್ಟಕ್ಕೆ ನಮ್ಮ ಹತ್ರ ಆಕ್ಸಿಜನ್ ಸಪ್ಲೈ ಮುಗಿದು ಹೋಗಿತ್ತು ಅಲ್ಲಿ. ಮತ್ತು ಅವರನ್ನು ಆ ಎತ್ತರದ ಪ್ರದೇಶದಿಂದ ಕೆಳಗೆ ಕರ್ಕೊಂಡು ಹೋಗ್ಬೇಕು ನಾವು.
ತುಂಬ ಇವತ್ತು ಮಳೆ ಬಂದಾಗ ಎಷ್ಟು ಕೆಟ್ಟ ವೆದರ್ ಇತ್ತು, ಅದೇ ರೀತಿಯಲ್ಲಿ ಅಲ್ಲಿ ಆ ಥರದ ವೆದರ್ ಇತ್ತು. ಹೆಲಿಕಾಪ್ಟರ್ ಬರಲಿಕ್ಕಾಗಲಿಲ್ಲ. ನಾನಾಗ 24 ವರ್ಷದ ಒಂದು ಯಂಗ್ ಕ್ಯಾಪ್ಟನ್ ನಾನು. ನನ್ನ ಕಣ್ಣ ಮುಂದೆ ನಾನು ನೋಡ್ತಿರುವಾಗ ಪ್ರಾಣ ಕಳ್ಕೊಂಡ್ರು ಅವರು ಬಿಕಾಸ್ ಆಫ್ ದಿಸ್. ನಾನೇನು ಮಾಡಬೇಕು? ನನ್ನ ಜೊತೆಗೆ ಇನ್ನೊಂದು 9 ಜನ ಸೈನಿಕರಿದ್ದಾರೆ. ಮುಂದಿನ 48-60 ಗಂಟೆಗಳ ಕಾಲ ಹೆಲಿಕಾಪ್ಟರ್ ಬರಲಿಕ್ಕಾಗಿಲ್ಲ. 60 ಗಂಟೆಗಳ ಕಾಲ ನಮ್ಮ ಒಬ್ಬ ಸಹೋದ್ಯೋಗಿ ತೀರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ 9 ಜನಕ್ಕೆ ಅಡುಗೆ ಮಾಡಿ ಊಟ ಹಾಕಿಸುವಂಥ ಪ್ರಯತ್ನ, ಅವರ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನ, ಮತ್ತು ಕೆಳಗಿನ ಯೂನಿಟ್ನೊಂದಿಗೆ ಸಂಪರ್ಕ ಇಟ್ಕೊಂಡು ನಾವು ಇಷ್ಟು ಜನ ಹೊತ್ಕೊಂಡು ಹೋದ್ರೂ ಕೂಡ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಂಥ ಪ್ರದೇಶ ಅದು. ಮತ್ತೆ 60 ಗಂಟೆ ಆದಮೇಲೆ ಹೆಲಿಕಾಪ್ಟರ್ ಬರಲಿಕ್ಕಾಯಿತು. ಆಮೇಲೆ ಅವರ ಪಾರ್ಥಿವ ಶರೀರವನ್ನು ಕೆಳಗೆ ಕಳಿಸಿದ್ವು ನಾವು. ಸೈನ್ಯದಲ್ಲಿ ಈ ಥರದ ಘಟನೆಗಳು. ನಾನು ಆವಾಗ ಹೇಳ್ತಾ ಇದ್ದೆ ಸೈನಿಕರಿಗೆ, ನೀವು ದುಃಖ ಪಡಬಾರ್ದು. ಆ ಸೈನಿಕ ಸುಬೇದಾರ್ ಸುಮೇರ್ ಸಿಂಗ್ ಅವರು, ಅವರ ವಯಸ್ಸು 40-44 ಆಗಂತ ಕಾಣಿಸ್ತದೆ. ಈ ವಯಸ್ಸಿನಲ್ಲಿ ಇಲ್ಲಿ ಬಂದು ಬಿಟ್ಟು ಗಡಿ ರಕ್ಷಣೆ ಮಾಡ್ತಾ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಒಬ್ಬ ಸೈನಿಕ ಯುದ್ಧದಲ್ಲಿ ಹೇಗೆ ಪ್ರಾಣಾರ್ಪಣೆ ಮಾಡ್ತಾನೆ ಅದೇ ರೀತಿಯಲ್ಲಿ ಇವರು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅದು ಕೂಡ ಬಲಿದಾನವೇ. ಇದು ನಮಗೆ ಪ್ರೇರಣೆ ಕೊಡಬೇಕು. ಅಯ್ಯೋ ದೇವರೇ, ನಮಗೇನಾಗ್ತಿದೆ ಚಿಂತೆ ಮಾಡಲಿಕ್ಕಿಲ್ಲ, ನಾನು ನಿಮ್ಮೊಟ್ಟಿಗಿದ್ದೇನೆ ಹೇಳೋ ರೀತಿಯಲ್ಲಿ ಅವರನ್ನು 60 ಗಂಟೆಗಳ ಕಾಲ ಮೋಟಿವೇಟ್ ಮಾಡುವಂಥದ್ದು. ನೀವು ಆಲೋಚನೆ ಮಾಡಿ ಎಷ್ಟು ಕಷ್ಟ ಇರ್ತದೆ ಅಂಥೇಳಿ. ಆದರೆ ಆ ಸೈನಿಕರು ಅದೇ ಭಾವನೆಯಿಂದ ರಿಪ್ಲೈ, ಯಾಕೆ ನನ್ನೊಟ್ಟಿಗಿದ್ದ ಸೈನಿಕರಲ್ಲಿ 20-22 ವರ್ಷ ಹುಡುಗರು ಕೂಡ ಇದ್ದರು ಅಲ್ಲಿ. ಯಾಕಂದರೆ ಹೈ ಆಲ್ಟಿಟ್ಯೂಡ್ ಕಳಿಸುವಾಗ ಸಾಧಾರಣವಾಗಿ ಸ್ವಲ್ಪ ಪ್ರಾಯದವರನ್ನು ಕಳಿಸೋದಿಲ್ಲ, ಯಂಗ್ಸ್ಟರ್ಸನ್ನು ಅಂದರೆ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕಾಗಿ. ಒಬ್ಬ ಗ್ರಾಮಾಂತರದಿಂದ ಬಂದ ವ್ಯಕ್ತಿತ್ವದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಾಗ ಮತ್ತೆ ಮೋಟಿವೇಶನ್ನಿಂದ ಅಲ್ಲಿ ಒಬ್ಬ ಸೈನಿಕನ ಕೆಲಸ ಮಾಡುವಂಥದ್ದು, ಇದು ಬಹುಶಃ ಬೇರೆ ಎಲ್ಲ ಕಡೆಗಳಲ್ಲಿ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಅದ್ಭುತವಾದ ಸಂಗತಿಗಳು. ಸೇನೆ ಕಷ್ಟದ ಜೀವನದ ನಡುವೆ ಆ ಫೀಲಿಂಗ್ ಆಫ್ ಬ್ರದರ್ಹುಡ್ ಇದೆಯಲ್ಲ, ಮತ್ತು ಸಣ್ಣ ಸಣ್ಣ ಸಂಗತಿಗಳು ಆಗ ಉಲ್ಲೇಖ ಮಾಡಿದ್ದೇನೆ, ನಮ್ಮನ್ನು ಡಿವೈಡ್ ಮಾಡ್ತದಲ್ಲ, ಅದನ್ನು ಜಾತಿ ಯಾರು ಅಂತ ಕೇಳೋದೇ ಇಲ್ಲಲ್ಲ ಸೇನೆಯಲ್ಲಿ. ನೀವು ಸೇರಬೇಕಾದ್ರೂ ಕೇಳೋದಿಲ್ಲ, ಸೇನೆ ಒಳಗಿದ್ದಾಗಲೂ ಕೇಳೋದಿಲ್ಲ. ಯು ಆರ್ ಅನ್ ಇಂಡಿಯನ್ ಅಷ್ಟೇ. ಎವ್ರಿಬಡಿ ಇಸ್ ಎ ಭಾರತೀಯ. ಅಲ್ಲ, ಏನು ಅಲ್ಲಿ ಒಂದು ಥೀಮ್ ಇದೆ ನೋಡಿ ಸರ್, ಅದು ಯಾಕೆ ನಮ್ಮ ದೇಶದಲ್ಲಿ ಆಗಿಲ್ಲ ಸರ್? ಈ ಪ್ರಶ್ನೆ ಕೇಳಿದ್ರೆ ನನಗೆ ಅನ್ನಿಸ್ತದೆ, ಸೇನೆಯಲ್ಲಿ ರಿಕ್ರೂಟ್ ಆಗಬೇಕಾದ್ರೆ, ಸೇರಬೇಕಾದ್ರೆ ನಿಮ್ಮ ಜಾತಿ ಕೇಳೋದಿಲ್ಲ. ಜಾತಿ ಆಧಾರಿತ ರಿಸರ್ವೇಷನ್ ಇಲ್ಲ ಅಲ್ಲಿ. ನೀವು ಡಿಗ್ರಿ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡ್ರು ಅಥವಾ 55% ತೊಗೊಂಡ್ರು ನಿಮ್ಮ ವೇಟೇಜ್ ಒಂದೇ, ಅದಕ್ಕೇನು ಬೆಲೆ ಇಲ್ಲ. ಆಮೇಲೆ ನೀವು ಆ ಪರೀಕ್ಷೆ ಬರೆದು ಪಾಸಾಗಿ ಹೋಗಬೇಕು. ಮತ್ತು ಬೇಸಿಕ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸು, ನಿಮಗೆ ಫ್ಲ್ಯಾಟ್ ಫುಟ್ ಇರಬಾರ್ದು, ನಾಕ್ ನೀ ಇರಬಾರ್ದು, ಕಲರ್ ಬ್ಲೈಂಡ್ನೆಸ್ ಇರಬಾರ್ದು, ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಇಷ್ಟು ಇರಬೇಕು ಅಂತೆಲ್ಲ ಒಂದು ಮಿನಿಮಮ್ ಸ್ಕೇಲ್ ಇದೆ. ಆಮೇಲೆ ಆಫ್ಕೋರ್ಸ್ ಡಿಟೇಲ್ಡ್ ಹೆಲ್ತ್ ಚೆಕಪ್ ಆಗ್ತದೆ. ಅದಾದಮೇಲೆ ಸೇನೆಗೆ ತರಬೇತಿಗೆ ಹೋಗ್ತೀರಿ, ಅಲ್ಲಿಯೂ ಅಷ್ಟೇ ನಿಮ್ಮ ಅರ್ಹತೆ ಆಧಾರದಲ್ಲಿ ನಿಮ್ಮ ಮೆರಿಟ್ ನಿರ್ಣಯ ಮಾಡುವಂಥದ್ದು. ನಿಮಗೆ ಅಲ್ಲಿಯೂ ರಿಸರ್ವೇಷನ್ ಇಲ್ಲ. ನಿಮಗೆ ಅಲಾಟ್ಮೆಂಟ್ ಆಫ್ ಡಿಫ್ರೆಂಟ್ ಯೂನಿಟ್ಸ್, ಅದು ಕೂಡ ನಿಮ್ಮ ಅರ್ಹತೆ ಆಧಾರದಲ್ಲಿ. ಸೇನೆಗೆ ಬಂದ ಮೇಲೆ ಯಾರು ಸೈನಿಕರು ಸೇನೆಗೆ ಒಳಗೆ ಬರ್ತಾರೆ ತರಬೇತಿ ಮುಗಿಸ್ಕೊಂಡು, ಅವ್ರು ಯಾರನ್ನು ಕೂಡ ನೀವು ಜಾತಿ ಏನು ಅಂತ ಕೇಳೋದಿಲ್ಲ. ನೀವು ದೇವಸ್ಥಾನ ಇದ್ದರೆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಬೇಕು, ಗುರುದ್ವಾರ ಇದ್ದರೆ ಗುರುದ್ವಾರದಲ್ಲಿ ಪ್ರಾರ್ಥನೆ ಮಾಡಬೇಕು, ಮಸೀದಿ ಇದ್ದರೆ ಮಸೀದಿಗೆ ಹೋಗಿ ಡೈಲಿ ಪ್ರಾರ್ಥನೆಗೆ ಅವಕಾಶ ಇದೆ. ಎಲ್ಲ ಮಿಲಿಟರಿಯ ಯೂನಿಟ್ಗಳಲ್ಲಿ ಒಂದು ಮಂದಿರ ಇರ್ತದೆ. ಅಕಸ್ಮಾತ್ ಆ ಟ್ರೂಪ್ಸ್ನ ಮಿಕ್ಸ್ಚರಲ್ಲಿ ಸರ್ದಾರ್ಜಿಗಳಿದ್ದಾರೆ ಹೇಳಿದರೆ ಒಂದು ಗುರುದ್ವಾರ ಇರ್ತದೆ. ಕ್ರಿಶ್ಚಿಯನ್ಸ್ ಹೆಚ್ಚಿರುವಂಥ ಯೂನಿಟ್ಗಳಿದ್ದಾವೆ. ನಾರ್ತ್ ಈಸ್ಟ್ನ ಕೆಲವು ಯೂನಿಟಲ್ಲಿ ಕ್ರಿಶ್ಚಿಯನ್ಸ್ ತುಂಬ ಇದ್ದಾರೆ, ಅಲ್ಲಿ ಚರ್ಚ್ ಇರ್ತದೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸಲ್ಲಿ ಮುಸ್ಲಿಮ್ಸ್, ಜಮ್ಮು ಕಾಶ್ಮೀರದ ಮುಸ್ಲಿಮ್ಸ್ ತುಂಬ ಜನ ಇದ್ದಾರೆ, ಅವರ ಯೂನಿಟ್ನಲ್ಲಿ ಮಸೀದಿ ಇರುತ್ತೆ. ನಾನು ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಗೆ ಸೇರಿಕೊಂಡು ನಾನು ಹಿಂದೂ ಅಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ ಹೇಳುವಾಗಿಲ್ಲ. ಅಥವಾ ಒಬ್ಬ ಕ್ರಿಶ್ಚಿಯನ್ ಆಫೀಸರ್ ಬಂದು ಒಂದು ಹಿಂದೂ ಯೂನಿಟಲ್ಲಿ ಇದ್ಕೊಂಡು ನಾನು ಕ್ರಿಶ್ಚಿಯನ್, ನಾನು ಚರ್ಚಲ್ಲಿ ಮಾತ್ರ ಪ್ರೇ ಮಾಡ್ತೇನೆ ಮಾಡುವಾಗಿಲ್ಲ. ಈ ಅಪಾರ್ಥ ಕೊಡುವಂಥ ಈ ಸೆಕ್ಯುಲರಿಸಮ್ ಇದೆಯಲ್ಲ, ಅದು ನಿಜವಾದ ಅರ್ಥದಲ್ಲಿ ಇಲ್ಲಾದರೂ ಇಂಪ್ಲಿಮೆಂಟ್ ಆಗಿದ್ರೆ ಈ ದೇಶದಲ್ಲಿ ಸೇನೆಯಲ್ಲಿ ಮಾತ್ರ. ಇವತ್ತಿಗೂ ಕೂಡ ಮೊನ್ನೆ ಗಲ್ವಾನ್ ಕಣಿನಲ್ಲಿ ಘಾತಕ್ ಪ್ಲಟೂನ್ನವರು ಮತ್ತು 3 ಪಂಜಾಬ್ನವರು ಅಟ್ಯಾಕ್ ಮಾಡಬೇಕಾದ್ರೆ ಪಂಜಾಬ್ ರೆಜಿಮೆಂಟ್ನವ್ರು ಹೇಳಿದ್ರು ಬೋಲೆ ಸೋನಿಹಾಲ್ ಸಸ್ರಿಯ ಕಾಲ್ ಅಂತ, ಅವ್ರದ್ದು ವಾರ್ ಕ್ರೈ ಅದು. 16 ಬಿಹಾರ್ ರೆಜಿಮೆಂಟ್ ಹೇಳಿದ್ರು ಬಜರಂಗ್ ಬಲಿ ಕಿ ಜೈ ಅಂತ. ಮರಾಠ ಯೂನಿಟ್ನವರು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳ್ತಾರೆ. ರಾಜಸ್ಥಾನಿಗಳು ಕೇಳಿದರೆ ಕೃಷ್ಣ ಭಗವಾನ್ ಕಿ ಜೈ ಅಂತ ಹೇಳ್ತಾರೆ. ಜಾಟ್ರು ಶ್ರೀ ರಾಮಚಂದ್ರ ಭಗವಾನ್ ಕಿ ಜೈ ಅಂತ ಹೇಳ್ತಾರೆ. ಪ್ರತಿಯೊಂದು ಯೂನಿಟಿಗೂ ಅದರದ್ದೇ ಆದ ವಾರ್ ಕ್ರೈ ಇದೆ. ಅದು ಅವರಿಗೆ ಮೋಟಿವೇಶನ್. ಅದು ಸೊ ನಮ್ಮಲ್ಲಿ ಸಂಕುಚಿತವಾದ ಭಾವನೆಯೇ ಇಲ್ಲ. ಅಲ್ಲಿ ಯಾವ ಜಾತಿ ಧರ್ಮಗಳಿಲ್ಲ. ಧರ್ಮ ಇದೆ, ರಾಷ್ಟ್ರ ಧರ್ಮ ಇದೆ, ಜಾತಿ ಇಲ್ಲ. ರಾಷ್ಟ್ರ ಧರ್ಮ 100% ಇದೆ. ಬದುಕಿದೆ, ರಾಷ್ಟ್ರಕ್ಕಾಗಿ ಬದುಕು, ಅದೇ ರಾಷ್ಟ್ರ ಧರ್ಮ. ಅದು 100ಕ್ಕೆ 100 ಇದೆ ಸೈನಿಕರು. ಅಲ್ಲ, ನಾನು ಧರ್ಮ ಅಂದ್ರೆ ಹಿಂದೂ ಮುಸ್ಲಿಂ ಇಲ್ಲ. ನೋಡಿ,
ನೀವು ಇವತ್ತು ಬೇಕಾದರೆ ಒಂದು ಮಿಲಿಟರಿ ಯೂನಿಟ್ಗೆ ಹೋಗಿ, ನೀವು ಹೋದ ತಕ್ಷಣ ಅಲ್ಲಿ ಒಬ್ಬ ಸೈನಿಕ ನಿಮಗೆ ರಾಮ್ ಸಾಹಬ್ ಅಂತ ಹೇಳ್ತಾನೆ. ಅವನು ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಸಿಖ್ ಆಗಿ ಯಾರು, ಅದು ಸೈನಿಕ ರಾಮ್ ಸಾಹಬ್ ಅಂತ. ಆಮೇಲೆ ನೀವು ಮತ್ತೆ ಅವನಿಗೆ ಸಲ್ಯೂಟ್ ಮಾಡಿ ಮುಂದೆ ಹೋಗ್ತೀರಿ. ಮುಂದೆ ಹೋಗುವಾಗ ಜೈನ್ ಸಾಹಬ್ ಅಂತ ಹೇಳ್ತಾನೆ. ನೋಡಿ ಎಂಥ ಅದ್ಭುತವಾದ ಸಂಗತಿ. ಇವತ್ತಿಗೂ ಕೂಡ ಭಾರತೀಯ ಭೂಸೇನೆಯಲ್ಲಿ ಇದು 100ಕ್ಕೆ 100 ಇದೆ, ನಡೀತಾ ಇದೆ. ಯಾರು ಇದನ್ನು ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡ್ಲಿಕ್ಕೆ ಅದನ್ನು ಪ್ರಶ್ನೆಗೆ ಮೀರಿದ್ದು ನನಗೆ ನೋಡಿ, ಇವತ್ತಿಗೂ ನಾನು ಕಾಗದ ಬರೀಬೇಕಾದ್ರೆ ಕಡೆಗೆ ಧನ್ಯವಾದ, ಜೈ ಹಿಂದ್, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಂತ ಬರಿತೀನಿ. ಅದು ಬಂದ್ಬಿಟ್ಟಿದೆ. ಅದು ನೀವು ನಾನು ಫೋನ್ ಮಾಡಿ ಬೇಕಾದ್ರೆ ಮಾತಾಡಿದಾಗ ನೋಡಿ, ನಾನು ಜೈ ಹಿಂದ್ ಹೇಳ್ತಾನೆ ಕೊನೆಗೆ. ಇದು ಯಾಕೆ ನೀವು ಕೇಳಿದ್ರಲ್ಲ, ಯಾಕೆ ನಮ್ಮೆಲ್ಲರಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕೆ ಈ ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು 100 ಸಂಗತಿಗಳನ್ನು ಬಿಟ್ಟು ಭಾರತೀಯರಾಗಿ ಆಲೋಚನೆ ಮಾಡಬಾರ್ದು? ಯಾವತ್ತು ಆಲೋಚನೆ ಮಾಡ್ತೀವಿ ಆವತ್ತು ದೇಶ ಬದಲಾಗುತ್ತೆ ಸರ್. ಸರ್, ಸೈನ್ಯದಲ್ಲಿದ್ದರೆ ಆಗೋ ಯಾವುದೋ ಕಾರಣಕ್ಕೆ ಮನೆಯಿಂದ ಒಂದು ತುರ್ತು ಕರೆ ಏನಾದರೂ ಬಂದಿತ್ತ ನಿಮಗೆ? ಆಗ ಕರೆ ಬರಲಿಕ್ಕೆ ಫೋನ್ಗಳೇ ಇರಲಿಲ್ಲಲ್ಲ, ಆ ಥರದ ಇಲ್ಲ. ನಾನು ನನಗೆ ಹೈಆಲ್ಟಿಟ್ಯೂಡ್ ಇರಬೇಕಾದ್ರೆ ಇಲ್ಲಿಂದ ಬರೆದ ಕಾಗದ ಸಿಗಬೇಕಾದ್ರೆ 1 ತಿಂಗಳಾಗ್ತಿತ್ತು. ನಾನಾಗ ತುಂಬ ಕಾಗದ ಬರಿತಾ ಇದ್ದೆ. ಪ್ರತಿ ವಾರ ತಂದೆ ತಾಯಿ ಕಾಗದ ಬರಿತಾ ಇದ್ದೆ. ನಾವು ತಾಯಿಯ ಪತ್ರಕ್ಕೆ ನೀವು ಕಾಯ್ತಾ ಇದ್ರ? ಖಂಡಿತವಾಗಿ. ಅಯ್ಯೋ, ನಾನು ಒಂದು ಸತಿ ಗ್ಯಾಂಗ್ಟಾಕಿಗೆ ಹೋಗಿದ್ದೆ. ಗ್ಯಾಂಗ್ಟಾಕಿಗೆ ಹೋದಾಗ ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿಯ ಮನೆಯಲ್ಲಿ ಆಗ ಈ STD ಬಂದಿತ್ತು. ನಮ್ಮ ಊರಿನಲ್ಲಿ ಫೋನ್ ಇತ್ತು, ಬಟ್ ಅದು ಕನೆಕ್ಟ್ ಆಗಿರಲಿಲ್ಲ. ನನ್ನ ಅಕ್ಕನ ಮನೆಗೆ STDಯಲ್ಲಿ ಮಾತಾಡಿದ್ದೆ ಬೆಂಗಳೂರಿಗೆ. ಅದೊಂದು ಎಂಥ ಖುಷಿಯಾಗಿತ್ತು. ನಾನು ಗ್ಯಾಂಗ್ಟಾಕ್ನಿಂದ ಅಕ್ಕನಿಗೆ ಮಾತಾಡ್ತೇನೆ ಹೇಳುವಂಥದ್ದು. ನಮಗೆ ಈಗ ಈ ಫೋನ್ಗಳು ತುಂಬ ಈಸಿಯಾಗಿ ಲಭ್ಯ ಆಗಿರೋದ್ರಿಂದ ಇದರ ಮಹತ್ವ ಗೊತ್ತಾಗ್ತದೆ. ಅದನ್ನೇ ನಾವು ಹೇಳ್ತಾ ಇರ್ತೀವಿ. ಏನಂದರೆ, ಮೊದಲು ಈಗ ನೀವು ಸೈನ್ಯದ ವಿಚಾರದ 1 ತಿಂಗಳು ಹೇಳಿದ್ರಿ. ಮೊದಲು ನಮಗೆ ಒಂದು ಕಾಯುವಿಕೆ ಮತ್ತು ತಾಳ್ಮೆಗೆ ಅದ್ಭುತವಾದಂಥ ಒಂದು ಪಾಠಗಳಿತ್ತು. ಅಂದ್ರೆ ಅಪ್ಪ ಅಮ್ಮ ಮಗ ಹೇಗಿದ್ದಿಂತ ಪತ್ರ ಬರೆದು ನಾನು ಹುಷಾರಿದ್ದೇನೆ ಅಂತ ಮಗ ತಿಳಿಸ್ಬೇಕಾದ್ರೆ 1 ತಿಂಗಳಾಗ್ತಿತ್ತು. ಈಗ 2 ನೀಲಿಗೆರೆ ಬಿದ್ದರೆ ಸಾಕಾಗ್ತದೆ. ಅಂದ್ರೆ ಆದ್ರೆ ನಮಗೇನಾಗಿದೆ, ಎಲ್ಲದಕ್ಕೂ ನಾವು ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದೇವೆ. ಯಾವುದಕ್ಕೂ ನಮಗೆ ಅಂದ್ರೆ ಆ ವೇಟಿಂಗ್ ಅಥವಾ ಒಂದು ಅದಕ್ಕೋಸ್ಕರ ನಾವು ಇಷ್ಟು ಕಾಯ್ಬೇಕನ್ನಂತ ಇದೇ ಅವಕಾಶಗಳು ಈಗ ಇಲ್ಲ ಅಂತ ಆಗಿದೆ. ಎಲ್ಲವೂ ಆಧುನಿಕತೆಯಲ್ಲಿದೆ, ತಂತ್ರಜ್ಞಾನ ಮುಂದುವರಿದಿದೆ. ಆದರೆ ಕೆಲವು ವಿಚಾರಗಳನ್ನು ನಾವು ಮೂಲಭೂತವಾಗಿ ಕಳ್ಕೊಳ್ತಿದ್ದೀವಿ. ಈಗ ಮಿಲಿಟರಿಗೆ ನಾವು ಹೇಳಿದ್ರೆ, ಸೈನ್ಯಕ್ಕೆ ಹೇಳಿದಾಗ ಬಹುಶಃ ಎಷ್ಟೋ ಬಾರಿ ನಿಮ್ಮ ತಾಯಿ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಅಥವಾ ನೀವು ತಂದೆ ತಾಯಿನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ಕೊಂಡು ನಾನು ಹೀಗೆ ಅಂದ್ಕೊಳ್ತೀನಿ. ನನ್ನ ತಾಯಿಗೆ 93 ವರ್ಷ ಇವತ್ತು ಹೋಗ್ತೇನೆ ನೋಡ್ಲಿಕ್ಕೆ. ನಾವೆಲ್ಲರೂ ಕಾರ್ಕಳದಲ್ಲಿ ಓದ್ತಾ ಇದ್ದು. ತಾಯಿ ಹೆಚ್ಚು ಇದ್ದದ್ದು ಕೆರವಾಶೆಯಲ್ಲಿ, ಹಳ್ಳಿಯಲ್ಲೇ. ನಾವು ಅವರನ್ನು ಮಿಸ್ ಮಾಡಿಕೊಂಡಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಅವರು ನಾವು ಬಾಲ್ಯದ ದಿನಗಳಲ್ಲಿ ದೂರ ಇರ್ತಿದ್ವಲ್ಲ, ನಾವು ರಜೆಗೆ ಮಾತ್ರ ಹೋಗ್ತಾ ಇದ್ದು, ಇಲ್ಲಿ ವೀಕೆಂಡಿಗೆ ಮಾತ್ರ ಹೋಗ್ತಾ ಇದ್ದು. ನಮಗಾಗಿ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾರೆ ಅವರು, ಮಕ್ಕಳು ಕಲಿಬೇಕು ಅನ್ನೋ ಕಾರಣಕ್ಕಾಗಿ. ಮತ್ತು ಒಂದು ಹಂತ ದಾಟಿದ ಮೇಲೆ ನಾವು ಊರು ಬಿಟ್ಟು ಹೊರಗಡೆ ಬಂದು. ಸೊ ತಾಯಿ, ನಾನು ಮಿಲಿಟ್ರಿ ಬಿಟ್ಟು ಬರಲಿಕ್ಕೆ ದೊಡ್ಡ ಕಾರಣ ಹೇಳಿದರೆ, ನಾವು 10 ಮಕ್ಕಳಿದ್ರು ಕೂಡ ಆ ಸಮಯದಲ್ಲಿ ಮನೇಲಿ ಯಾರೂ ಇರಲಿಲ್ಲ. ತಂದೆ ತಾಯಿ ಇಬ್ಬರೇ ಇದ್ದರು, ಒಂದಷ್ಟು ಜಮೀನಿತ್ತು. ನಾನು ಕೃಷಿ ಓದಿದ್ದೆ. ಮತ್ತು ಪ್ರಾರಂಭದ 8-10 ವರ್ಷ ಸೇನೆಯಲ್ಲಿ ಅದ್ಭುತವಾದ ಅನುಭವ. ಮತ್ತೆ ನೀವು ಮತ್ತೆ ಮ್ಯಾನೇಜ್ಮೆಂಟಿಗೆ ಹೋಗ್ತೀರಿ. ಸೊ ಆ ದೃಷ್ಟಿಯಲ್ಲಿ ನಾನು ಆ ಕಾರಣಕ್ಕಾಗಿ ಸೇನೆಯಿಂದ ಮತ್ತೆ ವಾಪಸ್ ಬಂದದ್ದು. ಯಾಕಂದರೆ ನಮಗಾಗಿ ತಾಯಿ ತಂದೆ ಇಷ್ಟು ಮಾಡಿದ್ದಾರೆ, ನಾವು ಯಾಕೆ ಇಲ್ಲಿ ಇರಬಾರ್ದು. ಸೇನೆಯಿಂದ ನೀವು ನಾನು ಸ್ವಯಂ ನಿವೃತ್ತಿ ಹೊಂದುತ್ತಾ ಇದ್ದೇನೆ ಅಂತ ಪತ್ರ ಬರೆಯುವ ಕ್ಷಣ ಹೇಗಿತ್ತು ಸರ್? ತುಂಬ ದೊಡ್ಡ ಗೊಂದಲ ಇತ್ತು. ನಾನು ಒಬ್ಬರು ದೊಡ್ಡ ಅಧಿಕಾರಿಯ ಕೆಳಗೆ ಕೆಲಸ ಮಾಡ್ತಿದ್ದೆ, ಕರ್ನಾಟಕದವರು. ಇವತ್ತಿಗೂ ಇದ್ದಾರೆ ಅವರು, ಲೆಫ್ಟಿನೆಂಟ್ ಜನರಲ್ SC ಸರ್ದೇಶ್ ಪಾಂಡೆ ಅಂತ. ಅವರು EDC ಆಗಿ ಕೆಲಸ ಮಾಡ್ತಿದ್ದೆ. ತುಂಬ ಒಳ್ಳೆಯ ಪರ್ಫಾರ್ಮ್ ಮಾಡಿದವರಿಗೆ EDC ಆಗಲಿಕ್ಕೆ ಅವಕಾಶ ಸಿಗುತ್ತೆ, ಅವಕಾಶ ಕೊಡೋದಿಲ್ಲ. ಅದು ನನ್ನ ಇದು ಶಾರ್ಟ್ ಸರ್ವಿಸ್ ಕಮಿಷನ್ ಅವಧಿಯಲ್ಲಿ ತುಂಬ ಕಡಿಮೆ. ಅವರು ತುಂಬ ಒತ್ತಾಯ ಮಾಡಿದ್ರು ನನಗೆ, ನಿಂದು ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ದಯವಿಟ್ಟು ನೀನು ಕಂಟಿನ್ಯೂ ಮಾಡಬೇಕು ಅಂತೇಳಿ. ಆದರೆ ಈ ಗೊಂದಲದಲ್ಲಿದ್ದೆ ನಾನು. ಮನೆಯಲ್ಲಿ ಅಪ್ಪ ಅಮ್ಮನನ್ನು ನೋಡಬೇಕಾ? ಅದೇ, ಅದು ಗೊಂದಲ ಇತ್ತು. ಮತ್ತು ನಾನು ಮುಂದೆ 5 ವರ್ಷ ಸೇನೆಯಲ್ಲಿ ನೋಡಿಕೊಂಡು ಆಲೋಚನೆ ಮಾಡ್ತಾ ಇದ್ದೆ ಏನೆಲ್ಲ ಆಗ್ಬೋದು ಅಂತ. ಪ್ರಮೋಷನ್ ಅದೆಲ್ಲ ಅಲ್ಲ, ಅಂದರೆ ಏನೆಲ್ಲ ಅವಕಾಶಗಳು ಸಿಗುತ್ತೆ, ಕೆಲಸ ಯಾವ ಥರ ಇರುತ್ತೆ ಅಂತ. ಹಿರಿಯರನ್ನು ನೋಡಿದ್ದೆ ನಾನು. ಅದು ಹೆಚ್ಚು ಡೆಸ್ಕ್ ಜಾಬ್, ಮ್ಯಾನೇಜರಲ್ ಜಾಬ್ ಆ ಥರದ್ದು ಇರ್ತಿತ್ತು. ಈ ಥರದ ಫೀಲ್ಡಲ್ಲಿರುವಂಥದ್ದು ಅದೆಲ್ಲ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಸೀನಿಯಾರಿಟಿ ಆಗ್ತಾ ಹೋದಾಗೆ. ಮತ್ತು ಈ ಒಂದು ಕರ್ತವ್ಯದ ದೃಷ್ಟಿಯಿಂದ ಬರಬೇಕಾಯಿತು. ಹಾಗೆ ಒಂದು ವರ್ಷ ನಾನು ಎಲ್ಲೂ ಕೆಲಸಕ್ಕೆ ಸೇರಿರಲಿಲ್ಲ. ಒಂದಷ್ಟು ಕೆಲಸಗಳು ಬಂದಿದ್ದು ಮೆಡ್ರಾಸಲ್ಲಿ, ಬ್ಯಾಂಗ್ಳೂರಿನಲ್ಲೆಲ್ಲ, ಇಲ್ಲೇ ಆಗಬೇಕಂತ. ಆದರೆ ನಿಮ್ಗೆ ಹೇಳಿದರೆ ನಂಬುದಿಲ್ಲ ನೀವು, ನಾನು ಮಿಲಿಟ್ರಿ ಬಿಟ್ಟು ಬಂದಾಗ ನನ್ನ ಹತ್ರ 35,000 ರೂಪಾಯಿ ದುಡ್ಡಿತ್ತು. ಮತ್ತು ನನಗೆ ಆಗ ಮಿಲಿಟ್ರಿ ಬಿಡುವ ಹಂತದಲ್ಲಿ ನನಗೆ ಸಿಕ್ಕಿದ್ದ ಸಂಬಳ ಸುಮಾರು 7,500. ಸೇರಿದಾಗ ಸಿಕ್ಕಿದ ಸಂಬಳ 1,125 ರೂಪಾಯಿ. ಇದನ್ನು ಇವತ್ತು ನೀವು ನೋಡಿದರೆ ಏನಪ್ಪ ಅಂತ ಅಂದ್ಕೊಳ್ತೀವಿ. ಖಂಡಿತ ಸರ್. ಮತ್ತೆ ನಾವೇನು ತುಂಬ ಶ್ರೀಮಂತರ ಮನೆ ಅಲ್ಲ, ಹಾಗಾಗಿ ಒಂದು ಉದ್ಯೋಗ ಬೇಕಿತ್ತು. ಇಲ್ಲಿ
ಬದುಕಬೇಕಾದ ನಮ್ಮ ಜೀವನಕ್ಕೆ ಬೇಕು. ಅದಕ್ಕಾಗಿ ನಾನು ನಿಟ್ಟೆ ವಿದ್ಯಾಸಂಸ್ಥೆಗೆ ಸೇರಿದೆ. ಪ್ರತಿ ಬುಧವಾರ ರಾತ್ರಿ ಮತ್ತು ಶನಿವಾರ ರಾತ್ರಿ ನಾನು ಊರಿಗೆ ಹೋಗ್ತಾ ಇದ್ದೆ, ಊರಲ್ಲಿ ಇರ್ತಾ ಇದ್ದೆ, ಮತ್ತೆ ಸೋಮವಾರ ವಾಪಸ್ ಬರ್ತಾ ಇದ್ದೆ ಮಂಗಳೂರಲ್ಲಿ ಕೆಲಸ ಮಾಡಿಕೊಂಡು. ಆಮೇಲೆ ಇನ್ನೊಬ್ಬ ತಮ್ಮ ವಾಪಸ್ ಬಂದ, ಮತ್ತೆ ದೊಡ್ಡ ಅಣ್ಣ ನಿವೃತ್ತರಾದ್ಮೇಲೆ ಕಾರ್ಕಳಕ್ಕೆ ಬಂದು ಸೆಟ್ಲ್ ಆದರು. ನಾನು ಸ್ವಲ್ಪ ಸಾಮಾಜಿಕವಾಗಿ ತೊಡಗಿಸಿಕೊಂಡದ್ರಿಂದ ಮಂಗಳೂರು. ಆ ಸಮಯ ನಿಮಗೆ ತುಂಬಾ ಬೇಜಾರಾಗಿರ್ಲಿಲ್ವಾ ಸರ್? ಬಿಡಬೇಕಾದ್ರ ರಾಜಸ್ಥಾನದ ಬಿಕಾನೇರ್ನಿಂದ ನಾನು ಹೊರಡಬೇಕಾದ್ರೆ ನಾನು ಅಕ್ಷರಶಃ ಕಣ್ಣಲ್ಲಿ ನೀರು ಹಾಕಿ ಹತ್ತಿದ್ದೇನೆ ಸ್ಟೇಷನ್ನಲ್ಲಿ. ಅಯ್ಯೋ ಬಿಟ್ಟು ಹೋಗ್ತಾ ಇದ್ದೇನಲ್ಲ ಅಂತ ಈಗ ನೆನಪು ಮಾಡ್ಕೊಂಡು. ಸಹೋದ್ಯೋಗಿಗಳು ಹೇಗೆ? ನನಗೆ ಬಿಡ್ಲಿಕ್ಕೆ ಬಂದಂಥ ನನ್ನ ಸೈನಿಕರು ಸ್ಟೇಷನ್ಗೆ ಅವರೆಲ್ಲ ಅಪ್ಕೊಂಡು ಕೂಗ್ತಾ ಇದ್ರು, ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಿ ಸರ್ ಅಂತ. ಇವತ್ತಿಗೂ ನನ್ನ ಯೂನಿಟಲ್ಲಿ ನೆನಪು ಮಾಡ್ಕೊಳ್ತಾರೆ ನಾನು ಸೈನಿಕರೊಟ್ಟಿಗೆ ಹೇಗಿರ್ತಾ ಇದ್ದೆ ಹೇಳೋದನ್ನು. ತುಂಬ ಸಲ ಹೇಳ್ತಾರಂತೆ ನನಗೆ, ಈಗಿನ ಅಧಿಕಾರಿಗಳು ಹೇಳ್ತಾರೆ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇದ್ರು, ಅವ್ರು ಹೀಗೆಲ್ಲ ಮಾಡ್ತಾ ಇದ್ರು ಅಂತ. ಅಂದರೆ ಒಳ್ಳೆ ಒಂದು ಸಂಬಂಧ ಸರ್, ಅದ್ಭುತ. ಈಗ ಫ್ಯಾಮಿಲಿ ಒಂದು ಕಲ್ಪನೆ ಇತ್ತು ಅಂತ. ಇಟ್ ಈಸ್ ಎ ಫ್ಯಾಮಿಲಿ, ನಾವು ಹೇಳಿಕೊಡೋದೇ ಅದು, ವಿ ಆರ್ ಎ ಫ್ಯಾಮಿಲಿ. ಇವತ್ತಿಗೂ ನನ್ನ ಜೊತೆಗಿದ್ದ ಸೈನಿಕ ನಿವೃತ್ತನಾಗಿ ಬೀದರಿಗೆ ಬಂದಿದ್ದಾನೆ. ಅವನೊಂದು 6 ತಿಂಗಳ ಹಿಂದೆ ಫೋನ್ ಮಾಡಿದಾಗ ಮಾತಾಡಿದಾಗ ಇಮಿಡಿಯೇಟ್ಲಿ ನಾವು ಆ ಎಲ್ಲ ನೆನಪುಗಳನ್ನ ಮಾಡ್ಕೊಳ್ತೀವಿ. ವಿಲ್ ಗೋ ಬ್ಯಾಕ್ ಟು ದಟ್ ಸ್ಟೇಜ್. ಮತ್ತೆ ನೀವು ಈ ಫ್ಯಾಮಿಲಿಯನ್ನು ಬಿಟ್ಟು ಆ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗ್ತೀರಿ. ನೋಡಿ, ಬಡಾಖಾನ ಇರ್ಬೋದು, ಪ್ರತಿನಿತ್ಯ ಆಡುವಂಥ ಸಂಜೆ ಆಟ ಚಟುವಟಿಕೆ ಇರ್ಬೋದು, ಫೀಲ್ಡ್ ಎಕ್ಸಸೈಸ್ ಇರ್ಬೋದು, ಆಪರೇಷನಲ್ ಏರಿಯಾದಲ್ಲಿ ಹೋಗಿ ಆಪರೇಷನ್ ಮಾಡುವಂಥ ಕೆಲಸಗಳಿರ್ಬೋದು, ಎಲ್ಲದರಲ್ಲೂ ನೀವು ಅವರೊಟ್ಟಿಗೆ ಇರ್ತೀರಾ. ಬೆಳಿಗ್ಗೆ ಎದ್ದು PT ಮಾಡಲಿಕ್ಕೆ ಶುರು ಮಾಡಿದರೆ ರಾತ್ರಿ ಹೋಗಿ ಅವರ ಮೆಸ್ಸಲ್ಲಿ ಅವರ ಲಂಗರ್ನಲ್ಲಿ ಊಟ ಚೆಕ್ ಮಾಡಿರ್ತೇವೆ, ಊಟ ಮಾಡಿದ್ರು, ಎಲ್ಲ ಸಂಗತಿ ಅವರೊಟ್ಟಿಗೆ ಇರ್ತೇವೆ ನಾವು. ಸರ್, ಕೊನೆಯದಾಗಿ ನಮ್ಮ ಯುವ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಯಾಕಂದರೆ ನಾವು ಹಿಂದಿದ್ದನ್ನೆಲ್ಲ ಬಿಟ್ಟು ಬಿಡುವ ರಾಜಕೀಯ, ನಮಗೆ ಮುಂದೆ ದಾರಿ ಇದೆ. ಹಿಂದಿನದ್ದನ್ನು ಕೆದಕ್ತಾ ಹೋಗುವುದಕ್ಕಿಂತ ಹಿಂದಿನ ಒಳ್ಳೆಯ ವಿಷಯಗಳನ್ನು ನಾವು ಇಟ್ಟುಕೊಂಡು ಮುಂದಿನ ಒಂದು ಭವ್ಯ ಭಾರತಕ್ಕಾಗಿ ಯುವ ಜನತೆ, ಯಾಕಂದ್ರೆ ನಾನು ತುಂಬ ಸಲ ನೋಡಿದೆ, ನೀವು ಯುವಕರೊಟ್ಟಿಗೆ ಜಾಸ್ತಿ ಇರ್ತೀರಿ, ಮತ್ತೆ ನೀವು ಯುವಕರು ನಿಮ್ಮ ಜೊತೆ ಜಾಸ್ತಿ ಇರ್ತಾರೆ. ಏನು ಹೇಳ್ತೀರಿ ಸರ್ ಒಂದು ನಮ್ಮ ಸ್ಪಂದನ ವಾಹಿನಿ ಮೂಲಕ ನಮ್ಮ ಯುವ ಜನತೆಗೆ ಏನು ಕರೆ? ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ನಾವೆಲ್ಲ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ನಾವು ಯಾಕೆ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ. ಯಾವಾಗ ಸ್ವಚ್ಛಂದತೆಯೇ ಜೀವನ ಆಗ್ತದೆ, ನಾವು ಸ್ವಾತಂತ್ರ್ಯವನ್ನು ಕಳ್ಕೊಳ್ತೀವಿ. ಸ್ವಾತಂತ್ರ್ಯ ಹೇಳಿದರೆ ಒಂದು ಸಾಮಾಜಿಕ ಜವಾಬ್ದಾರಿ. ಅದು ಈ ದೇಶ ನನ್ನದು, ಈ ದೇಶದ ಅಭಿವೃದ್ಧಿಯಲ್ಲಿ ನನ್ನ ಅಭಿವೃದ್ಧಿ ಇದೆ, ಮತ್ತು ನನಗೆ ಸಿಕ್ಕಿದ ಅವಕಾಶಗಳನ್ನು ನಾನು ಅದ್ಭುತವಾಗಿ ಉಪಯೋಗ ಮಾಡ್ತೀನಿ. ಈ ನೆಗೆಟಿವಿಸಮ್ ಇದೆಯಲ್ಲ, ಶಾಲಾ ಕಾಲೇಜ್ ಕಲ್ತರೆ ಪ್ರಯೋಜನ ಇಲ್ಲ, ಅಲ್ಲಿ ತುಂಬ ಸೀರಿಯಸ್ ವಿದ್ಯಾರ್ಥಿ ಆದರೆ ನಿನಗೇನು ಅವಕಾಶಗಳಿಲ್ಲ, ಇದೆಲ್ಲ ಈ ನೆಗೆಟಿವಿಸಮ್ನ ಹೊರಗೆ ಬಂದುಬಿಟ್ಟು ಬದುಕು. ಈಗ ಉದಾಹರಣೆಗೆ ನನ್ನ ಜೀವನದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ತಂದೆ ತಾಯಿಯವರು ಶಾಲೆಗೆ ಕಳಿಸಿರುವಂಥದ್ದು, TMF ಅವರು ಕಾಲೇಜ್ ಮಾಡಿರುವಂಥದ್ದು, ಇದೆಲ್ಲ ಜೀವನದಲ್ಲಿ ಸಿಕ್ಕ ಅವಕಾಶಗಳಿದು. ನಾನು ಇದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೀನಿ? ಸೊ ನೆಗೆಟಿವಿಸಮಿಂದ ಹೊರಗೆ ಬಂದುಬಿಟ್ಟು ಜೀವನದ ಪ್ರತಿಯೊಂದು ಅವಕಾಶವನ್ನು ನಾನು ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ತೀನಿ, ಮತ್ತು ನನಗೆ ಸಿಕ್ಕಿದ ಅವಕಾಶವನ್ನು ಕೇವಲ ನನ್ನ ಅಭಿವೃದ್ಧಿಯಾಗಿ ಮಾತ್ರವಲ್ಲ, ಸಮಾಜದ ಕಡೆಗೆ ಹೇಗೆ ಚಿಂತನೆ ಮಾಡ್ತೀನಿ, ಇದು ಒಂದು ಮೊದಲನೇದ್ದು. ಎರಡನೇದ್ದು 2-3 ಸಲ ಉಲ್ಲೇಖ ಮಾಡಿದೆ ನಾನು. ಸಮಾಜ ಇವತ್ತು ಕ್ಷುಲ್ಲಕ ಸಂಗತಿಗಳಲ್ಲಿ ಬಿಡಿಯಾಗಿ ಆಲೋಚನೆ ಮಾಡ್ತಾ ಇದೆ. ಜಾತಿ, ಪಂಥ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಬಡವರು, ಶ್ರೀಮಂತರು, ಆ ಪಾರ್ಟಿ ಈ ಪಾರ್ಟಿ, APL ಕಾರ್ಡು, BPL ಕಾರ್ಡು, 100 ಸಂಗತಿಗಳು. ಭಾರತೀಯನಾಗಿ ಆಲೋಚನೆ ಮಾಡೋದನ್ನು ಕಲಿಬೇಕು ನಾವು ಮೊದಲನೇದಾಗಿ. ಖಂಡಿತ ಸರ್. ಇನ್ನು ಶಿಕ್ಷಣ ಹೇಳಿದರೆ ಅಕ್ಷರ ಜ್ಞಾನ ಮಾತ್ರ ಅಲ್ಲ. ಶಿಕ್ಷಣ ಅಂತ ಹೇಳಿದರೆ ನಾನು ಯಾವುದಾದ್ರೂ ಒಂದು ಆಯ್ದ ಕ್ಷೇತ್ರದಲ್ಲಿ ಕೌಶಲ್ಯಗಳನ್ನು ಸಂಪಾದನೆ ಮಾಡುವಂಥದ್ದು. ನನ್ನೊಳಗೆ ಏನು ಅದ್ಭುತವಾದ ಪ್ರತಿಭೆ ಇದೆ, ನನ್ನಲ್ಲಿ ಏನು ಸಾಮರ್ಥ್ಯ ಇದೆ, ನನ್ನ ಆಸಕ್ತಿಯ ಕ್ಷೇತ್ರ ಏನು, ನಾನು ಕಲಿತುಕೊಂಡಿರುವಂಥ ಆಯ್ಕೆ ಮಾಡಿಕೊಂಡಿರುವಂಥ ಶಿಕ್ಷಣ, ಅದರಲ್ಲಿ ನಾನು ಹೇಗೆ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳೋದೇ ಶಿಕ್ಷಣ ಅಂತ ಅಂದ್ಕೊಳ್ತೀನಿ ನಾನು. ಖಂಡಿತ. ಇವತ್ತೆಲ್ಲೋ ಒಂದು ಕಡೆ ಹೆತ್ತವರ ಮನಸ್ಸಿನಲ್ಲಿಯೂ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿಯೂ ಕೂಡ ತಮಗೆ ಸಿಕ್ಕಿರುವಂಥ ಈ ಅವಕಾಶದ ಬಗ್ಗೆ ಗಂಭೀರತೆ ಇಲ್ಲ. ಅಲ್ಲಿರ್ತೀನಿ, ಬಟ್ ಅಲ್ಲಿ ಸೀರಿಯಸ್ ಆಗಿರೋದಿಲ್ಲ. ಸೊ ಯಾವುದೇ ಸಂಗತಿಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವಂಥ ಸಂಗತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಮನೆಯಲ್ಲಿ 1-2 ಮಕ್ಕಳಾಗಿರೋದ್ರಿಂದ ಮಕ್ಕಳನ್ನು ತಪ್ಪು ಅಂತ ಯಾವತ್ತೂ ಹೇಳೋದಿಲ್ಲ ನಾನು. ನಾವು ಹೆತ್ತವರು ತಪ್ಪು ಮಾಡ್ತಾ ಇದ್ದೀವಿ. ಖಂಡಿತ ಮಕ್ಕಳನ್ನು ವಿ ಪ್ರಿಪೇರ್ ದಮ್ ಓನ್ಲಿ ಫಾರ್ ಮಾರ್ಕ್ಸ್ ಇನ್ ದ ಎಕ್ಸಾಮ್, ಬಟ್ ಯು ಶುಡ್ ಪ್ರಿಪೇರ್ ದಮ್ ಫಾರ್ ಲೈಫ್. ಅವರನ್ನು ಲೈಫಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಅವರಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ನಾವು ಏನು ಕಲಿಬೇಕು ಅಂತ ಹೇಳೋದನ್ನು ಆಸಕ್ತಿ ಮೂಡುವ ಹಾಗೆ ಮಾಡಬೇಕು. ಪುಸ್ತಕದ ಬದನೆಕಾಯಿಗೆ ಮಾರ್ಕ್ ಕೊಡೋದಕ್ಕಿಂತ ಲೈಫಿಗೆ ಅಲ್ಲ, ಎರಡೂ ಬೇಕು. ಪುಸ್ತಕದಲ್ಲಿ ಬರುವಂಥ ಇನ್ಫಾರ್ಮೇಷನ್ ಇದೆಯಲ್ಲ, ಅದು ನಿಮ್ಗೊಂದು ಫೌಂಡೇಶನ್. ಅದು
ಅದರ ಜೊತೆಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವಂಥ, ತಮ್ಮಲ್ಲಿರುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುವಂಥ, ತಮ್ಮನ್ನೇ ತಾವು ಪರಿಚಯಿಸಿಕೊಳ್ಳುವಂಥ ಬದುಕಿಗೆ ಬೇಕಾಗಿ ಶಿಕ್ಷಣ ಇರಬೇಕು. ಆ ಶಿಕ್ಷಣವನ್ನು ಮನೆಯಲ್ಲಿ ಕೊಡುವ. ಅದಕ್ಕೆ ಹೇಳುದು ಮನೆ ಮೊದಲ ಜೀವನ ಶಿಕ್ಷಣ ಬೇಕು ಅಂತ. ಮನೆಯಲ್ಲೆಲ್ಲ ಇಲ್ಲವೇ ಇಲ್ಲ. 10ನೇ ಕ್ಲಾಸ್ ಬರುವವರೆಗೆ ಮಕ್ಕಳು ಒಂದಾಗಿರೋದ್ರಿಂದ ಮುದ್ದು ಮಾಡಿ ಹಾಳು ಮಾಡಿಬಿಡ್ತೀವಿ. ಅವ್ರಿಗೊಂದು ಸಣ್ಣ ಕೆಲಸ ಮಾಡಿಸೋದಿಲ್ಲ. ಅವ್ರ ಹತ್ರ ಎಲ್ಲ ನಾವೇ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಅವನು ಹಾಗಾಗಿ ಇಡೀ ಜಗತ್ತು ನನ್ನ ಪರವಾಗಿದೆ ಅಂತ ಅಂದ್ಕೊಳ್ತಾನೆ. ಅವನು ನೀವು ಜೀವನಕ್ಕೆ ತಯಾರು ಮಾಡ್ಬೇಕು ಅವನಲ್ಲಿ. ಖಂಡಿತ ಖಂಡಿತ ಇದು ಆಗ್ಬೇಕಾದ ಸಂಗತಿ. ಭಾರತವಾಗಿ ಎದ್ದು ನಿಲ್ತಾ ಇದೆ ಇವತ್ತು. ಖಂಡಿತ ನಾವು ಕನಸಿನಲ್ಲಿಯೂ ಎಣಿಸದೇ ಇರುವಂಥ ಅನೇಕ ಸಂಗತಿಗಳು ನಮ್ಮ ಕಣ್ಣು ಮುಂದೆ ಆಗ್ತಾ ಇದೆ. ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಅದಕ್ಕೆ ಈ ಅದ್ಭುತವಾದ ಸಮಯದಲ್ಲಿ ನಮ್ಮೆಲ್ಲರಿಗೂ ಅದ್ಭುತವಾದ ಅವಕಾಶಗಳಿದೆ. ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾನು ದೇಶಕ್ಕಾಗಿ ಏನು ಕೊಟ್ಟಿದ್ದೇನೆ ಅನ್ನೋದನ್ನು ಮೊದಲು ಚಿಂತನೆ ಮಾಡಬೇಕು. ಇದನ್ನ ಪ್ರಧಾನಮಂತ್ರಿಗಳು ಸೊಗಸಾಗಿ ಹೇಳ್ತಾರೆ ಯಾವಾಗ್ಲೂ. 2014 ಆಗಸ್ಟ್ 15ಕ್ಕೆ ಅವ್ರು ಮಾಡಿದ ಮೊದಲನೇ ಭಾಷಣದಲ್ಲಿ ಹೇಳಿದ್ರು. ಅವರು ಹಿಂದಿಯಲ್ಲಿ ಹೇಳಿದ್ರು ಈ ಮಾತನ್ನು. ಎಲ್ರಿಗೂ ಹೇಳ್ತೀನಿ ಈ ಮಾತನ್ನ. ಅವ್ರು ಹೇಳಿದ ಮಾತದ್ದು. ಅವ್ರ ದೇಶದ ಮಾನಸಿಕತೆ ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಈ ಮಾತನ್ನು ಹೇಳ್ತಾರೆ. पिछले 68 साल में देश का जो मानसिकता है वो ऐसा बना है कि हर एक आदमी यही सोचता है कि इसमें मुझे क्या है, ನನಗೇನು ಲಾಭ ಅಂತ. ಈ ದೇಶ ಬದಲಾಗಬೇಕು ಅಂತ ನೀವೆಲ್ಲ ಅಪೇಕ್ಷೆ ಪಟ್ಟಿದ್ರಲ್ಲ ಅಂತ ಕೇಳ್ತಾರೆ. अगर इस देश को बदलना है हम सब मिलके उस सोच से हटके ಅಂದ್ರೆ ಅದನ್ನ ಬಿಟ್ಬಿಟ್ಟು अगर हम सब मिलके ये सोचना शुरू करेंगे कि इसमें मेरा क्या है, ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನನ್ನ ಪಾತ್ರ ಏನು, ಇಡೀ ದೇಶ ಬದಲಾಗ್ಬಿಡುತ್ತೆ. ಅದ್ಭುತ ಅದ್ಭುತ. ನನಗನ್ಸುತ್ತೆ ಸ್ವಾತಂತ್ರ್ಯೋತ್ಸವದ ಸಂದೇಶ ಯಾವತ್ತೂ ಇದೆ. ಖಂಡಿತ ಖಂಡಿತ ಸರ್. ಇಷ್ಟರವರೆಗೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ಯಾಕೆಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಮಗನಿಸ್ತದೆ. ನಾವೆಲ್ಲರೂ ಕೂಡ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ. ಅದರ ಜೊತೆ ಖಂಡಿತವಾಗಿಯೂ ನಮ್ಮ ಸೈನಿಕರಿಗೆ ನಾವು ದಿನ ಕೈ ಮುಗಿಬೇಕು. ರಾಷ್ಟ್ರ ದೇವೋಭವ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿ ಅವರಿಗೆ ಸಮರ್ಪಣೆ ಆಗುತ್ತೆ. ಅಂತಹ ಒಂದು ಕಾರಣದಿಂದಲೇ ನಾವಿವತ್ತು ಸೈನಿಕರ ಪರವಾಗಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್ ಅವರನ್ನು ಇಷ್ಟು ಹೊತ್ತು ಮಾತಾಡಿಸಿದ್ವಿ ವೀರ ಸೈನಿಕ ಅನ್ನುವಂಥ ಈ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ಈ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ತಮಗೆ ಸ್ಪಂದನ ವಾಹಿನಿಯ ಕಡೆಯಿಂದ ಧನ್ಯವಾದ, ಒಂದು ಅಭಿನಂದನೆಗಳು ಸರ್. ಮತ್ತೊಮ್ಮೆ ತಮ್ಮ ವಾಹಿನಿಯ ಮೂಲಕ ಎಲ್ಲ ಪ್ರೇಕ್ಷಕರಿಗೆ 74ನೇ ಸ್ವಾತಂತ್ರ್ಯೋತ್ಸವದ ಅತ್ಯಂತ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ರಾಷ್ಟ್ರ ದೇವೋಭವ ಅಂತ ಹೇಳಿಕೊಂಡು ನಮ್ಮನ್ನು ತೊಡಗಿಸಿಕೊಳ್ಳುವ ಇದೇ ನಿಜವಾದ ಅರ್ಥದಲ್ಲಿ ನಾವು ಮಾಡುವಂಥ ರಾಷ್ಟ್ರ ಸೇವೆ. ಖಂಡಿತ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭಾಶಯಗಳು. ಜೈ ಹಿಂದ್. ನೋಡಿರಲ್ಲ ವೀಕ್ಷಕರೇ, ಇದು ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮ ವೀರ ಸೈನಿಕ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ವಂದೇ ಮಾತರಂ, ವಂದೇ ಮಾತರಂ.